ನಮಸ್ಕಾರ ವೀಕ್ಷಕರೇ, ನೀವೇನಾದ್ರೂ ಮನೆಗೆ ಫ್ಯಾನ್ಸ್, ಲೈಟ್ಸ್ ಅಥವಾ ಎಲೆಕ್ಟ್ರಿಕ್ಸ್ ಐಟಮ್ಸ್ ನ ಪರ್ಚೇಸ್ ಮಾಡೋ ಯೋಚನೆಯಲ್ಲಿದ್ರೆ ನಿಮಗೊಂದು ಹ್ಯಾಪಿ ನ್ಯೂಸ್ ಜೊತೆ ನಾನು ಬಂದಿದ್ದೇನೆ. ಹೌದು, ಪುತ್ತೂರಿನ ಬಂಟರ ಭವನ ಸಮೀಪದಲ್ಲಿರುವಂತಹ ಪಶುಪತಿ ಲೈಟ್ಸ್, ಫ್ಯಾನ್ಸ್, ಎಲೆಕ್ಟ್ರಿಕ್ಸ್ ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಎಂಡ್ ಆಫ್ ಸೀಸನ್ ಸೇಲ್ ನಲ್ಲಿ ವಿಶೇಷವಾದ ರಿಯಾಯಿತಿ ಇಲ್ಲಿ ನಡೀತಾ ಇದೆ. ಮನೆಗೆ ಬೇಕಾಗಿರುವಂತಹ ಲೈಟಿಂಗ್ಸ್, ಫ್ಯಾನ್, ಅದರ ಜೊತೆಯಲ್ಲಿ ಮಾಡರ್ನ್ ಟ್ರೆಂಡ್ ಗೆ ಸೆಟ್ ಆಗಿರುವಂತಹ ಲೈಟಿಂಗ್ಸ್ ಗಳನ್ನು ಕೊಂಡುಕೊಳ್ಳಲು ನೀವು ದೊಡ್ಡ ದೊಡ್ಡ ನಗರಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಶುಪತಿ ಲೈಟ್ಸ್, ಫ್ಯಾನ್ಸ್, ಎಲೆಕ್ಟ್ರಿಕ್ಸ್ ನಲ್ಲಿ ಈ ಮಾಡರ್ನ್ ಟ್ರೆಂಡ್ ಗೆ ಸೂಟ್ ಆಗುವಂತಹ ಎಲ್ಲಾ ರೀತಿಯ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ. ಹಾಗಾದ್ರೆ ಬನ್ನಿ, ಯಾವೆಲ್ಲ ರೀತಿಯ ಕಲೆಕ್ಷನ್ಸ್ ಇಲ್ಲಿದೆ, ಅದರ ಜೊತೆಯಲ್ಲಿ ಯಾವ ರೀತಿಯಾದಂತಹ ವಿಶೇಷ ಆಫರ್ ಇಲ್ಲಿ ನಡೀತಾ ಇದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ. ಇಲ್ಲಿರುವಂತಹ ಕಲೆಕ್ಷನ್ಸ್ ಗಳನ್ನ ನೋಡೋದಾದ್ರೆ ಫ್ಯಾನ್ ಲೈಟ್, ಸ್ಟ್ರಿಪ್ ಲೈಟ್, ವಾಲ್ ಲೈಟ್, ಅದರ ಜೊತೆಯಲ್ಲಿ ಫ್ಯಾನ್, ಜನರೇಟರ್, ವಾಟರ್ ಬಾಟಲ್, ಇನ್ನಿತರ ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇಲ್ಲಿದೆ. ಹೊಸ ಮನೆ ಕಟ್ಟುತ್ತಿರುವವರಿಗೆ, ಅದರ ಜೊತೆಯಲ್ಲಿ ಮನೆಯನ್ನ ರಿನೋವೇಷನ್ ಮಾಡುತ್ತಿರುವವರಿಗೆ, ಆಫೀಸ್ ನ ಅಂದವನ್ನ ಹೆಚ್ಚಿಸಲು ಬೇಕಾಗಿರುವಂತಹ ಎಲ್ಲಾ ರೀತಿಯ ಎಲೆಕ್ಟ್ರಿಕ್ ಉಪಕರಣಗಳು ಇಲ್ಲಿದೆ. ಅದರ ಜೊತೆಯಲ್ಲಿ ಈ ಆಫರ್ ಸೇಲ್ ನಲ್ಲಿ ನಿಮಗೆ ಟಿವಿ, ಅದರ ಜೊತೆಯಲ್ಲಿ ಫ್ಯಾನ್ ಮತ್ತು 50 ಅದೃಷ್ಟ ಗ್ರಾಹಕರಿಗೆ ಆಕರ್ಷಕವಾದ ಬಹುಮಾನವನ್ನು ಗೆಲ್ಲುವಂತಹ ಅವಕಾಶ ಕೂಡ ಈ ಆಫರ್ ಸೇಲ್ ನಲ್ಲಿ ನಡೀತಾ ಇದೆ. ಪಶುಪತಿ ಲೈಟ್ಸ್, ಫ್ಯಾನ್ಸ್, ಎಲೆಕ್ಟ್ರಿಕ್ಸ್ ನ ಮಾಲೀಕರಾದಂತಹ ಪಶುಪತಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸೊ ಈ ಒಂದು ಹೊಸ ವರ್ಷದ ಸಂಭ್ರಮಾಚರಣೆಗೆ ಶಾಪ್ ಅಲ್ಲಿ ಒಳ್ಳೆ ರೀತಿಯ ಆಫರ್ ಸೇಲ್ ನಡೀತಾ ಇದೆ. ಸೊ ಯಾವೆಲ್ಲ ರೀತಿಯ ಆಫರ್ಸ್ ಇದೆ ಸರ್? ಓಕೆ, ಎಂಡ್ ಆಫ್ ಸೀಸನ್ ಸೇಲ್ ಅಂತ ಹೇಳ್ತಾರೆ, ಅದೇ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳಿಕೊಂಡು ಬೇರೆ ಬೇರೆ ಸೇಲ್ಗಳು ನಮ್ಮಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಹಾಗೆ ನಾವು ವರ್ಷದಲ್ಲಿ ಒಮ್ಮೆ ಮೊದಲು ಮಾಡ್ತಾ ಇದ್ದು, ಕಳೆದ 6 ವರ್ಷದಿಂದ ನಿರಂತರವಾಗಿ ಗ್ರಾಹಕರಿಗೆ ಮತ್ತೆ ನಮ್ಮ ಪುತ್ತೂರಿನ ಜನತೆಗೆ ಮತ್ತೆ ಸುತ್ತಮುತ್ತಲ ಊರಿನವರಿಗೆ ಒಂದು ಆಫರ್ ಅಂತ ಹೇಳಿ ಎಲ್ಲರಿಗೂ ಖುಷಿ, ಆಫರ್ ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಸೊ ನಿಮ್ಮಲ್ಲಿ ಇಲ್ವಾ ಅಂತ ಹೇಳುವಾಗ ವರ್ಷದಲ್ಲಿ ಒಮ್ಮೆ ಮಾಡ್ತೇವೆ, 1 ತಿಂಗಳು. ಸೊ ಈಗ ಡಿಸೆಂಬರ್ 15ರಿಂದ ಸ್ಟಾರ್ಟ್ ಆಗಿ ಜನವರಿ 15ರವರೆಗೆ ನಡೀತಾ ಇದೆ. ಅದರಲ್ಲಿ LED ಟಿವಿ ಇಟ್ಟಿದ್ದೇವೆ ಬಹುಮಾನವಾಗಿ. ಅದೇ ರೀತಿಯಲ್ಲಿ ನಾವು ಮಿಕ್ಸಿ ಮತ್ತೆ ಫ್ಯಾನ್ ಮತ್ತೆ ಒಂದು 50 ಬಹುಮಾನಗಳಿದೆ, ಬೇರೆ ಬೇರೆ ಬಹುಮಾನಗಳು. ಸೊ ಈ ಒಂದು ಜನವರಿ 15ರವರೆಗೆ ಈ ಆಫರ್ಸ್ ಗಳು ನಡೀತಾ ಇದೆ. ಕೂಪನ್ ಕೊಡ್ತೇವೆ, ಅದರ ಜೊತೆ ಆ ಕೂಪನ್ ಅನ್ನ ಫಿಲ್ ಮಾಡಿ ಹಾಕ್ಬೇಕು. ಸೊ ಅದೇ ತರ ನಾವು ಎಲ್ಲ ಪಾರದರ್ಶಕತೆ ಅಂತ ಹೇಳ್ತಾರೆ, ಅದೇ ತರ ಕೂಪನ್ ಅನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಇಲ್ಲಿ ಡ್ರಾಗಳು ನಡೆಯುತ್ತೆ. 15ರ ನಂತರ ನಾವು ಈ ಡ್ರಾ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತೇವೆ. ಈಗ ನೀವು ನೋಡ್ತಾ ಇರೋದು ಇಲ್ಲೆಲ್ಲ ಆಫರ್ ಝೋನ್ ಅಂತ ಹೇಳಿಕೊಂಡು, ಡಿಸ್ಕೌಂಟ್ ಆಫರ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಇದ್ದದೆ. ಬಟ್ ನಾವೊಂದು ಆಫರ್ ಝೋನ್ ಅಂತೆಲ್ಲ ಕ್ರಿಯೇಟ್ ಮಾಡಿದ್ದೇವೆ. ಸೊ ಇಲ್ಲಿ ಬಹಳಷ್ಟು ಐಟಮ್ಗಳಿದೆ, ಬಲ್ಬ್ಗಳಿದೆ, ಬೇರೆ ಬೇರೆ ಲೈಟ್ಸ್ಗಳಿದೆ, ವಾಲ್ ಲೈಟ್ಸ್ಗಳಿದೆ. ಅದೇ ರೀತಿಯಲ್ಲಿ ನಿಮಗೆ ಗಾರ್ಡನ್ ಲೈಟ್ಸ್ಗಳಿದೆ. ವಾಲಲ್ಲಿ 4 ವೇ, 2 ವೇ, 1 ವೇ ಎಲ್ಲ ಈಗ ಕಳೆದ ಮಳೆಗಾಲದಲ್ಲಿ ಹಾಳಾಗಿರ್ಬೋದು. ಸೊ ಆ ರೀತಿಯಲ್ಲಿ ಇದನ್ನು ಚೇಂಜ್ ಮಾಡಬೇಕು. ಸ್ಟ್ರೀಟ್ ಲೈಟ್ ಇದೆ, ಫ್ಲಡ್ ಲೈಟ್ ಇದೆ. ಅದೇ ರೀತಿಯಲ್ಲಿ ಕೆಲವು ಮಿನಿಯೇಚರ್ಗಳಿದೆ, ಮತ್ತೆ ನಿಯಾನ್ ಲೈಟ್ಸ್ಗಳಿದೆ, RGB ಲೈಟ್ಸ್ ಇದೆ, ಕೆಲವು ಹ್ಯಾಂಗಿಂಗ್ ಲೈಟ್ಗಳು. ಅದೇ ರೀತಿಯಲ್ಲಿ ನಿಮಗೆ ಸೋಲಾರ್ ಲೈಟ್ಗಳು, ಫ್ಯಾನ್, ಹೀಗೆ ಬೇರೆ ಬೇರೆ ಒಂದು 1300 ರೂಪಾಯಿಯಿಂದ ಸ್ಟಾರ್ಟ್ ಆಗುವಂತ ಫ್ಯಾನ್ಗಳಿದೆ. BLDC ಫ್ಯಾನ್ಗಳ ಮೇಲೆ ಕೂಡ ಆಫರ್ ಇದೆ. ಸೊ ಲೀನಿಯರ್ ಲೈಟ್ ಅಂತ ಹೇಳ್ತಾರೆ, ಆ ಲೈಟ್ಗಳು, ಮತ್ತೆ ಸ್ಟ್ರಿಪ್ ಲೈಟ್ಗಳ ಮೇಲೆ ಡ್ರೈವರ್ ಇದೆ. ಸೊ ಈ ತರ ಬಹಳಷ್ಟು ನಿಮಗೆ ಈ ಆಫರ್ ಝೋನ್ ಅಲ್ಲಿ ಕಾಣಬಹುದು. ಅದೇ ರೀತಿಯಲ್ಲಿ ನಾವು ಈಗ ನೋಡ್ತಾ ಇದ್ರೆ ವಾಲ್ ಫ್ಯಾನ್ಗಳು, ಜಂಕ್ಷನ್ ಬಾಕ್ಸ್, ಅದೇ ರೀತಿಯಲ್ಲಿ ನಿಮಗೆ ಎಕ್ಸ್ಟೆನ್ಷನ್ ವೈರ್ಗಳು ಅಂಥದ್ದೆಲ್ಲ. ಅದೇ ರೀತಿಯಲ್ಲಿ ಬೇರೆ ಬೇರೆ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಬೇಕಾದ ಪ್ಯಾನಲ್ ಲೈಟ್ಗಳು. ಅದು ಒಂದು 1/2 ಇಂಚಿನಿಂದ ಶುರುವಾಗಿ ಸುಮಾರು 6 ಇಂಚಿನವರೆಗೆ ಸಹ ಪ್ಯಾನಲ್ ಲೈಟ್ಸ್ಗಳು ಕಾಣ್ತಾ ಇರ್ಬೋದು. ಸಣ್ಣ ಸ್ಪಾಟ್ ಲೈಟ್ಗಳಿದೆ, ಬೇರೆ ಬೇರೆ ರೀತಿಯ ಲೈಟ್ಗಳು ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ಗಳು, ಯಾಕಂದ್ರೆ ಮಲ್ಟಿ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಲೈಟ್ಸ್ಗಳು ತುಂಬಾ ಬ್ರ್ಯಾಂಡ್ಗಳಿದೆ. ಅದು ನಿಮಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು, ಫಿಲಿಪ್ಸ್ ಅಂತದ್ದು, ವಿಪ್ರೋದಿಂದ ಹಿಡಿದಂಥದ್ದು, ಮತ್ತೆ ಲೈಟಿಂಗ್ ಅಲ್ಲೇ ಲೆಡ್ ಲೂಮ್, ಲೆಡ್ ವೆಲ್. ಸೊ ಈ ತರದ ಬಹಳಷ್ಟು ಕಂಪನಿಗಳಿದೆ, ಲೈಟಿಂಗ್ ಅಲ್ಲೇ ಎಕ್ಸ್ಪರ್ಟ್ ಆಗಿರುವಂತಹ ಕಂಪನಿಗಳು. ಅಂತ ಉತ್ಪನ್ನಗಳು ಕೂಡ ನಮ್ಮ ಹತ್ರ ಇದೆ ಇಲ್ಲಿ. ಅದು ನಿಮಗೆ ಗ್ರಾಹಕರಿಗೆ ಇಲ್ಲಿ ಸ್ಯಾಂಪಲ್ಗಳು ಕಾಣಲಿಕ್ಕೆ ಸಿಗ್ತದೆ. ಆಗ ನಿಮಗೆ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ತರಿಸಿಕೊಡುವಂತ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಈಗ ನನ್ನ ಕೈಯಲ್ಲಿ ಈಗ ನೀವು ನೋಡಬಹುದು, ಇದು ನಿಮಗೆ ಗಾರ್ಡನ್ ಲೈಟ್. ಇದು ಅಲ್ಯೂಮಿನಿಯಂನ ಕಾಸ್ಟಿಂಗ್ ಅಂತ ಹೇಳ್ತಾರೆ. ಇದು ಡಬ್ಬಿಯಲ್ಲಿ ಕೂಡ ಬರ್ತದೆ. ಹಾಗಾಗಿ ನಿಮಗೆ ಪ್ರೈಸಿಂಗ್ ವೇರಿಯೇಷನ್ ಆಗೋದು ಹಾಗೆ. ಇದು ಫುಲ್ ಅಲ್ಯೂಮಿನಿಯಂ ಆಗಿದ್ರೆ ಅದು ಅಷ್ಟು ಬರುವುದಿಲ್ಲ. ಸೊ ವ್ಯತ್ಯಾಸ ಬರುವುದು ಹಾಗೆ. ಮತ್ತೆ ಡಬ್ಬಿ ಅಂತ ಹೇಳುವಂತ ನಮ್ಮ ಮೆಟೀರಿಯಲ್ಗಳಿದೆ, ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅದನ್ನ.
ಸೊ ನಿಮಗೆ ಬೇರೆ ಬೇರೆ 200 ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಸಿಗ್ತದೆ ನಮಗೆ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ. ಬಟ್ ಅಲ್ಯೂಮಿನಿಯಂ ಅನ್ನು ಹಾಕುವುದರಿಂದಾಗಿ ನಿಮಗೆ ಏನು ಪ್ರಯೋಜನ ಅಂತ ರಸ್ಟ್ ಬರುವುದು. ನಮ್ಮ ಊರಲ್ಲಿ ತುಂಬಾ ರಸ್ಟ್ ಬರುವುದು ನಿಮಗೆ ಗೊತ್ತಿದೆ, ಬೇಗ ರಸ್ಟ್ ಬರ್ತದೆ. ಹಾಗಾಗಿ ಅಲ್ಯೂಮಿನಿಯಂನ ಮೆಟೀರಿಯಲ್ ಅನ್ನ ಹಾಕ್ಬೇಕಂತ ಹೇಳುವಂಥದ್ದು ಇರುವಂಥದ್ದು. ಇಲ್ಲಿ ಡಿಸ್ಪ್ಲೇ ಮಾಡಿದಾಗೆ ಹಲವಾರು ರೀತಿಯ ಲೈಟಿಂಗ್ಸ್ ಕಲೆಕ್ಷನ್ಸ್ ನಿಮ್ಮ ಅಂಗಡಿಯಲ್ಲಿದೆ. ಸೊ ಯಾವ ಯಾವ ರೀತಿಯ ಅಲಂಕಾರಿಕ ಒಂದು ಲೈಟಿಂಗ್ಸ್ ಗಳಿದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ನೀವು? ಓಕೆ, ಮನೆ ಕಟ್ಟುವಾಗ ಎಲ್ರಿಗೆ ಇರುವಂತದ್ದೇ ಒಂದು ಮನೆ ಚಂದ ಕಾಣಬೇಕಂತ. ನನಗೆ ಬೆಡ್ರೂಮಿಗಿಂತ ಲೈಟ್ ಬೇಕು, ಹಾಲಿಗಿಂತ ಲೈಟ್ ಬೇಕು, ಬೇರೆ ಬೇರೆ ಲೈಟ್ಗಳು. ಯಾಕಂದ್ರೆ ಲೈಟಿಂಗಿನ ಪಾಯಿಂಟ್ಗಳನ್ನ ಮೊದಲೇ, ಯಾಕಂದ್ರೆ ಕನ್ಸ್ಟ್ರಕ್ಷನ್ ಟೈಮಲ್ಲೇ ಆಕ್ಚುಲಿ ನಾವು ಹೇಳುವಂಥದ್ದು, ಕನ್ಸ್ಟ್ರಕ್ಷನ್ ಟೈಮಲ್ಲೇ ಇಲೆಕ್ಟ್ರಿಷಿಯನ್ ಮತ್ತೆ ಇಂಜಿನಿಯರ್ ಹತ್ರ ಇಲೆಕ್ಟ್ರಿಕಲ್ ಡ್ರಾಯಿಂಗ್ ಕೂಡ ತೆಕ್ಕೊಳ್ಳಿ ಅಂತ. ಯಾಕಂದ್ರೆ ಹೆಚ್ಚಿನ ಕಡೆಯಲ್ಲಿ ಆಗೋದಿದೆ ನೀವು ಈ ಲೈಟ್ ಅನ್ನು ಹಾಕ್ಬೋದು ಅಂತ, ಆ ಲೈಟ್ ಅನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ನಮಗೆ ಪಾಯಿಂಟ್ ಬಂದಿರ್ಬೇಕು. ಪಾಯಿಂಟ್ ಅಂದ್ರೆ ವೈರ್ ಎಳ್ದಿರ್ಬೇಕಾಗತ್ತೆ. ನಾರ್ಮಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮನೆ ಕಟ್ತೇವೆ ಅಥವಾ ಆಫೀಸ್ ಏನಾದ್ರು ಮಾಡ್ತೇವೆ ಅಂತ ಹೇಳಿ ಮೊದಲೇ ಅದಕ್ಕೆ ನಾವು ವೈರಿಂಗ್ ಅನ್ನ ಮಾಡಿರುವಂತ ಇಲೆಕ್ಟ್ರಿಷಿಯನ್ ಮತ್ತೆ ಇಲೆಕ್ಟ್ರಿಕಲ್ ಯಾರು ಡ್ರಾಯಿಂಗ್ ಮಾಡ್ತಾರೆ ಅಥವಾ ಏನಾದ್ರು ಒಂದು ಪ್ಲಾನ್ ಮಾಡುವಾಗ ಅದಕ್ಕೆ ಬೇಕಾದ ವೈರ್ ಗಳನ್ನ ಇಡಬೇಕಾಗತ್ತೆ. ಎಕ್ಸಾಂಪಲ್ ಈಗ ಗೇಟ್ ಲೈಟ್ ಬೇಕು ಅಂತ, ಗೇಟ್ ಲೈಟ್ ಅಂದ್ರೆ ಕಾಂಪೌಂಡ್ ತನಕ ನಿಮಗೆ ವೈರ್ ಹೋಗಿರ್ಬೇಕಾಗತ್ತೆ. ಇಲ್ಲದಿದ್ರೆ ಅಲ್ಲಿ ನಾವು ಸೋಲಾರ್ ಲೈಟ್ ಏನಾದ್ರು ಒಂದು ಹಾಕೊಂಡು ನಾವು ಮತ್ತೆ ಸುಧಾರಿಸ್ಕೊಳ್ಳೋದು ಅಂತ ಹೇಳೋದು. ಮುಂಚಿತವಾಗಿ ಎಲ್ಲ ಪ್ಲಾನ್ ಆಗಿರ್ಬೇಕು. ಹೌದೌದು, ಯಾವಾಗಲೂ ಮನೆ ಕಟ್ಟುವಾಗಲೇ ಇಲೆಕ್ಟ್ರಿಕಲ್ ಕೂಡ ಪ್ಲಾನ್ ಆದ್ರೆ ಒಳ್ಳೇದು ಅಂತ ಹೇಳುವಂಥದ್ದು. ಸೊ ಇದು ನಾವು ನೋಡ್ಬೋದು. ಈಗ ಗೇಟಿಗೆ ಹಾಕೊಂಡು ನಾನು ಈಗಾಗಲೇ ಗೇಟ್ ಲೈಟ್ ಅಂತ ಹೇಳಿದೆ. ಗೇಟ್ ಲೈಟ್ ಅಲ್ಲಿ ವೆರೈಟಿಗಳಿದೆ, ತುಂಬಾ ವೆರೈಟಿ ಬರ್ತದೆ. ಫೈಬರ್ ಬರ್ತದೆ, ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಬರ್ತದೆ. ಯಾಕಂದ್ರೆ ರಸ್ಟ್ ಎಲ್ಲ ಬರುದಿಲ್ಲ ಈ ತರದಿದ್ರೆ. ಸ್ವಲ್ಪ ನೀವು ಬಿಸಿಲಿಗೆ ಡಲ್ ಆಗ್ಬೋದು, ಬಟ್ ನಿಮಗೆ ಕ್ವಾಲಿಟಿ ಮೆಟೀರಿಯಲ್ ಯಾವಾಗ್ಲೂ ಸಿಗ್ತದೆ. ಮತ್ತೆ ಆಗ್ಲೇ ನಾನು ಹೇಳಿದಾಗೆ ನಿಮಗೆ ಅಲ್ಯೂಮಿನಿಯಂ ಇದು ಜಾಸ್ತಿ ತಕೊಳ್ಳುದು ಒಳ್ಳೇದು. ಯಾವಾಗ್ಲೂ ಕೂಡ ರಸ್ಟ್ ಬರುವಂತದ್ದು SS ಅಥವಾ ಅಲ್ಯೂಮಿನಿಯಂ ಅಂತ ತಕೊಳ್ಳುದೇ ಒಳ್ಳೇದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದೇ ರೀತಿಯಲ್ಲಿ ನೀವು ಇಲ್ಲಿ ನೋಡ್ಬೋದು, ಬೇರೆ ಬೇರೆ ಗೇಟ್ ಲೈಟ್ಗಳು ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಕಡಿಮೆ ದರದ್ದು ಕೂಡ ಇದೆ, ಯಾಕಂದ್ರೆ ಕಸ್ಟಮರ್ ಕೇಳ್ತಾರೆ. ಹಾಗಿದ್ದರಿಂದ ಅಂತ ಐಟಮ್ಗಳು ಕೂಡ ಇಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಈಗ ಮೇಲೆ ನೀವು ವಾಲ್ ಲೈಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಬೇರೆ ಬೇರೆ ರೂಮಿಗೆ ಅವರವರ ಟೇಸ್ಟ್ ಅಂತ ಹೇಳುವಂಥದ್ದು, ಎಲ್ಲವನ್ನ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೂ ಕೂಡ ಒಂದಷ್ಟು ಸೆಲೆಕ್ಷನ್, ಒಂದು ರೂಮಿಗೆ ಮೈಲ್ಡ್ ಲೈಟ್ ಬೇಕಿದ್ರೆ ಹೇಗೆ ಬೇಕು ಅಂದ್ರೆ ಲೈಟಿಂಗ್ ಅನ್ನ 3K 4K 6K ಅಂತ ಹೇಳ್ತಾರೆ. ಆ ನ್ಯೂಟ್ರಲ್ ವೈಟ್, ವಾರ್ಮ್ ವೈಟ್ ಮತ್ತೆ CDL ಅಂತ. ಸೊ 6K ಅಂದ್ರೆ CDL, ನ್ಯೂಟ್ರಲ್ ವೈಟ್ ಅಂದ್ರೆ 4K, ಆಮೇಲೆ ನಿಮಗೆ ವಾರ್ಮ್ ವೈಟ್ ಅಂದ್ರೆ 3K ಗೋಲ್ಡ್ ಕಲರ್ ಅಂತ ಹೇಳುವಂಥದ್ದು. ಯಾವಾಗಲೂ ನಾರ್ಮಲಿ ಗೋಲ್ಡ್ ಕಲರ್ ಅನ್ನ ಹೆಚ್ಚು ಇಷ್ಟಪಡ್ತಾರೆ ಜನರು. ಯಾಕೆಂದ್ರೆ ಲೈಟಿಂಗ್ ಅಲ್ಲಿ ಕೂಡ ಹಾಗೆ ಗೋಲ್ಡ್ ಕಲರ್ ಇರುವಂತ ಲೈಟ್ಗಳು ನಿಮಗೆ ಬೇಗ ನಿದ್ದೆಯನ್ನೆಲ್ಲ ತರಿಸ್ತದೆ ಅಂತ ಹೇಳಿ. ಯಾಕಂದ್ರೆ ವೈಟ್ ಲೈಟ್ ಇದ್ದ ಕೂಡಲೇ ನಿದ್ದೆ ಪ್ರೊಲಾಂಗ್ ಆಗುತ್ತೆ. ನಾವು ಸ್ಕ್ರೀನ್ ಎಲ್ಲ ಪ್ರೊಲಾಂಗ್ ಜಾಸ್ತಿ ನೋಡೋದು. ಹಾಗಾಗಿ ಮೊದ್ಲಿನ ಕಾನ್ಸೆಪ್ಟ್ ಇದ್ದ ನಾವು ಚಿಕ್ಕದಿರುವಾಗ ಟಂಗ್ಸ್ಟನ್ ಲೈಟ್ ನೀವು ನೋಡಿರ್ಬೋದು, ಅದು ವಾರ್ಮ್ ಲೈಟೇ ಇತ್ತು. ಈಗ ಇತ್ತೀಚೆಗೆ ನಾವು ಅದು ನಾವೀಗ ಎಷ್ಟೋ ಸೆಮಿನಾರಿಗೆ ಅಟೆಂಡ್ ಆಗ್ತಾನೆ, ಎಷ್ಟೋ ನ್ಯಾಷನಲ್ ವೆಬಿನಾರ್ಸ್ ಗಳಿಗೆ ಲೈಟಿಂಗಿನ ಇಂಡಸ್ಟ್ರೀಸ್, ಫಿಲಿಪ್ಸಿನ ಸಿಗ್ನಿಫೈ ಉಂಟು, ಅವರು ಕೂಡ ವೆಬಿನಾರ್ ಮಾಡ್ತಾ ಇರ್ತಾರೆ. ಆ ವೆಬಿನಾರ್ ಅಲ್ಲೆಲ್ಲ ಹೇಳುದಷ್ಟೇ, ನೀವು 3Kಗೆ ಹೋಗಿ ರಾತ್ರಿ ನಿದ್ದೆ ಬೇಗ ಬರ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ನಮಗೆ ವೈಟ್ ಲೈಟ್ ಈಗ ಅಭ್ಯಾಸ ಆಗಿದೆ, ಎಲ್ಲ ಕಡೆ ವೈಟ್ ಲೈಟ್ ಕಂಡು ಬೇರೆ ಬೇರೆ ಲೈಟ್ಗಳು ಇದೆ. ಅವರವರ ಮನದಿಚ್ಛೆಗೆ ಹೇಗೆ ಅನುಕೂಲ ಆಗುತ್ತೆ ಆ ತರದನ್ನ ನಾವು ತಗೋಬಹುದು. ಅದರಲ್ಲಿ ಕೂಡ ಈಗ ಆಕ್ರಿಲಿಕ್ ನೀವೆಲ್ಲ ನೋಡಬಹುದು, ಆಕ್ರಿಲಿಕ್ ಅಲ್ಲಿ ಡಿಸೈನ್ ಗಳು ಬರ್ಲಿಕ್ಕೆ ಶುರುವಾಗಿದೆ. ಹೌದೌದು, ಆಕ್ರಿಲಿಕ್ ಲೈಟಿಂಗ್ ನಿಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಫೈಬರ್ ಅಲ್ಲಿ ಇದೆ, ಅದೇ ರೀತಿಯಲ್ಲಿ ಅಲ್ಯೂಮಿನಿಯಂ ಬಾಡಿ ಇರುವಂತ ಲೈಟ್ಗಳು ಇದೆ. ಫ್ಯಾನ್ಸಿ ಲೈಟ್ಸ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಕಾಂಪೌಂಡಿಗೆ ಆಗುವಂತದೆಲ್ಲ ಇಲ್ಲಿ ಕಾಣ್ತಾ ಇರ್ಬೋದು. RGB ಲೈಟ್ಸ್ ಅಂತ ರೆಡ್, ಗ್ರೀನ್, ಬ್ಲೂ ಕಲರ್ ಗಳನ್ನ ಫ್ಲೋ ಆಗ್ತಾ ಇರುವಂತದ್ದು, ವಾರ್ಮ್ ಲೈಟ್ಗಳು, ಮಿರರ್ ಲೈಟ್. ಸರ್, ಈಗ ಕಸ್ಟಮರ್ಸ್ ಹೇಗೆ ಅಂತ ಹೇಳಿದ್ರೆ ಕ್ವಾಲಿಟಿಯನ್ನು ನೋಡ್ತಾರೆ, ಅದ್ರ ಜೊತೆಲಿ ವಾರಂಟಿ ಇದೆಯಾ ಅಂತ ಒಂದು ಪ್ರಶ್ನೆ, ಸಾಮಾನ್ಯವಾಗಿರುವಂತಹ ಪ್ರಶ್ನೆ. ಸೊ ಇಲ್ಲಿ ಲೈಟಿಂಗ್ಸ್ ಗಳಿಗೆ ವಾರಂಟಿ ಯಾವ ರೀತಿಯಾಗಿ ನೀವು ಹೇಳಿ? ಖಂಡಿತವಾಗಿಯೂ ಈಗ ನಿಮಗೆ ಯಾವಾಗಲೂ ಕಂಪನಿ ಐಟಮ್ಗಳು ತಗೊಳ್ಳುವಾಗ ಅದು ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಅಂತ. ಒಂದು ಪೀಸ್ ಅನ್ನ ತಕೊಂಡ್ರೆ, ಒಂದು ಐಟಮ್ ಲೈಟ್ ತಕೊಂಡ್ರಿ ಅಂತ ಹೇಳಿ ಆದ್ರೆ, ಎಕ್ಸಾಂಪಲ್ ಗೆ 3 ವ್ಯಾಟಿನ ಬಲ್ಬ್ ತಕೊಂಡ್ರಿ ಅಂತ ಹೇಳಿದ್ರೆ, ಆ ಬಲ್ಬ್ 1 ವರ್ಷ ವಾರಂಟಿ ಅಂತ ಹೇಳ್ತಾರೆ. ಆ ವಾರಂಟಿಯಲ್ಲಿ ಏನ್ ಮಾಡ್ತಾರೆ ಅಂತ ಕಸ್ಟಮರ್ ತಂದು ಕೊಡ್ಬೇಕು, ನಾವು ಬೇರೆ ಪೀಸ್ ಅನ್ನ ಕೊಡ್ತೇವೆ. ಅದಕ್ಕೆ ಡೇಟ್ ಅನ್ನ ಮೆನ್ಷನ್ ಮಾಡಿರ್ತೇವೆ, ಇಲ್ಲಿಂದ ಇಲ್ಲಿವರೆಗೆ ಅಂತ. ಹೌದು, ಕೆಲವು ಕಂಪನಿಗಳದ್ದು ಕೆಲವು ರೀತಿಯ ವಾರಂಟಿಗಳು ಇರ್ತದೆ. 1 ವರ್ಷದ ಇರ್ಬೋದು, 2 ವರ್ಷ ಇರ್ಬೋದು, ಕೆಲವು 3 ವರ್ಷ ಕೊಡ್ತದೆ. ಫ್ಯಾನ್ ಅಲ್ಲೆಲ್ಲ 5 ವರ್ಷಗಳ ತನಕ ಇದೆ. ಸೊ ವಾರಂಟಿಯನ್ನು ನೀವು ತಗೊಳ್ಬಹುದು. ಕೆಲವು ಸೈಟ್ ವಾರಂಟಿ ಅಂತ ಇದೆ, ಹೆಚ್ಚಿನವರಲ್ಲಿ ಬರ್ಲಿಕ್ಕೆ ಉಂಟು, ನನಗೆ ಅದು ವಾರಂಟಿಯಲ್ಲಿ ಉಂಟು. ಅದು ಕೆಲವು ಸೈಟ್ ವಾರಂಟಿ ಅಂತ ಇದೆ. ಸೈಟ್ ವಾರಂಟಿ ಅಂದ್ರೆ ಅವರ ಮನೆಗೆ ಹೋಗಿ ಮಾಡುವಂತದ್ದು. ಹಾಗಾಗಿ ಅವರು ಕಂಪನಿಯವರು ಅಲ್ಲಿವರೆಗೆ ಸರ್ವಿಸ್ ಅನ್ನ ಕೊಡ್ತಾರೆ. ಸೊ ಅದು ನಾವು ತಿಳ್ಕೊಳ್ಬೇಕಾಗತ್ತೆ, ಇದಕ್ಕೆ ವಾರಂಟಿ ಯಾವ ರೀತಿಯಲ್ಲಿ ಇದೆ ಅಂತ. ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ ಯಾವಾಗಲೂ ಅಪ್ಲೈ ಆಗುತ್ತೆ. ವಾರಂಟಿ ಅಂತೂ ಇದೆ, ಎಲ್ಲ ಐಟಮ್ಗಳಲ್ಲಿ ವಾರಂಟಿಗಳು ಬರ್ತದೆ, ಹೆಚ್ಚಿನದ್ರಲ್ಲೆಲ್ಲ. ಮತ್ತೆ ಹೆಚ್ಚಿದು ನೀವು ಮಾರ್ಕೆಟ್ ಅಲ್ಲಿ ನೋಡ್ಬೋದು, ಚೈನಾ ಐಟಮ್ಗಳು ಅಂತ ಹೇಳ್ತಾರೆ, ಅಂತದ್ದು ಸಹ ಇದೆ. ಕೆಲವು ಐಟಮ್ ಇಲ್ಲ ಅಂತ ಹೇಳಿ ಅಲ್ಲ,
ಗ್ರಾಹಕರ ಇಚ್ಛೆ ಇರ್ತದೆ, ಅದಕ್ಕೆಲ್ಲ ವಾರಂಟಿಯನ್ನ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಖಂಡಿತ. ಅದು ಯಾವಾಗ್ಲೂ ಎಷ್ಟೋ ಬರ್ತದೆ, ಲಾಟ್ ಅಲ್ಲಿ ಬರುವಂತದ್ದು ಒಳಗಡೆ ಬರ್ತದೆ. ಇನ್ನು ಕೂಡ ಅದನ್ನ ನಾವು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು ಕೂಡ ಅಂತ ಐಟಮ್ಗಳು ಇಲ್ಲಿ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಅದಕ್ಕೆ ಅದರ ವಾರಂಟಿಯನ್ನ ಕೊಡ್ಲಿಕ್ಕೆ ಆಗುತ್ತೆ. ಹೌದು. ನೀವೀಗಲ್ಲಿ ಜನರೇಟರ್ ನ ಸೆಕ್ಷನ್ ನೋಡ್ತಾ ಇರ್ಬೋದು. ಜನರೇಟರ್ಗಳು ಬೇರೆ ಬೇರೆ 1 kV ಇಂದ ಬರ್ತದೆ ಜನರೇಟರ್. ಹೋಂಡಾ ಜನರೇಟರ್ಗಳು ಇಲ್ಲಿ ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳ ಜನರೇಟರ್ ಇದೆ. ನಾನು ಹೆಚ್ಚಾಗಿ ಕುಕ್ಕಿಲ ಜನರೇಟರ್ಸ್ ಅಂತ ಇತ್ತೀಚೆಗೆ ನಾವು ಅವರನ್ನ ಮಾತಾಡಿದಾಗ ಕುಕ್ಕಿಲ ಜನರೇಟರ್ ಅವರೊಟ್ಟಿಗೆ ನಾವು ಪುತ್ತೂರಿನ ಸೇಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಅವರ ಸೇಲ್ಸ್ ಅನ್ನ ಪುತ್ತೂರಲ್ಲಿ ನಾವು ಮಾಡ್ತಾ ಇರೋದು ಕುಕ್ಕಿಲ ಜನರೇಟರ್ಸ್. ಅದು ನಿಮಗೆ 2 ಇಂಜಿನ್, ಹೋಂಡಾ ಇಂಜಿನ್ ಮತ್ತೆ ಸ್ಟಿಲ್ ಇಂಜಿನ್ ಅಂತ 2 ರೀತಿಯ ಇಂಜಿನ್ ಅನ್ನ ಮೇಕ್ ಮಾಡಿ, ಇಟಾಲಿಯನ್ ಅಲ್ಟರ್ನೇಟರ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಇಲ್ಲಿ ಪುತ್ತೂರಲ್ಲೇ ಅದು ಮೇಡ್ ಇನ್ ಪುತ್ತೂರ್ ಅಂತ ಹೇಳ್ಬೋದು. ಸೊ ಕುಕ್ಕಿಲ ವೆಂಕಟರಮಣ ಭಟ್ರ ಒಂದು ಇದು ಮಾರ್ಕೆಟಿಗೆ ಪರಿಚಯ, ಅದನ್ನು ಕೂಡ ಇಲ್ಲಿ ನೀವು ಕಾಣಬಹುದು. ಜನರೇಟರ್ ಸೆಕ್ಷನ್ ವಿಶೇಷವಾಗಿ ಇಲ್ಲಿ ನಮ್ಮ ಮಳಿಗೆಯಲ್ಲಿದೆ. ನೀವು ಬಂದು ಟೆಸ್ಟ್ ಮಾಡಿ ಜನರೇಟರ್ ಅನ್ನ ಪಡ್ಕೊಳ್ಬಹುದು. ಮತ್ತೆ ಸರ್ವಿಸ್ ಕೂಡ ಅದೇ ರೀತಿಯಲ್ಲಿ ನಾವು ಕಳೆದ 33 ವರ್ಷದಿಂದ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಅವರದ್ದೇ ತಂಡ ಸರ್ವಿಸ್ ಅನ್ನ ಮಾಡಿ ಕೊಡ್ತದೆ. ಸರ್, ಈಗಿನ ಒಂದು ಮಾಡರ್ನ್ ವರ್ಲ್ಡ್ ಅಲ್ಲಿ ಮನೆ ಬ್ಯೂಟಿ ಹೆಚ್ಚಿಸ್ಲಿಕ್ಕೆ ಆಗ್ಬೋದು ಅಥವಾ ಆಫೀಸ್ ಸೆಟಪ್ ಗಳ ಒಂದು ಎನ್ಹಾನ್ಸ್ ಮಾಡೋದಂದ್ರೆ ಅದು ಲೈಟಿಂಗ್ಸ್. ಎಷ್ಟೋ ಜನರಿಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಸ್ಟೈಲಿಶ್ ನ ಲೈಟಿಂಗ್ಸ್ ಇದೆ ಅಂತ ಗೊತ್ತಿಲ್ಲ. ಅದರಲ್ಲೂ ಪುತ್ತೂರಿನಲ್ಲಿ ಇಷ್ಟು ಕಲೆಕ್ಷನ್ಸ್ ಆಫ್ ಲೈಟ್ಸ್ ಇದೆ ಅಂತ ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವೆಲ್ಲ ರೀತಿಯ ಲೈಟಿಂಗ್ಸ್ ಇದೆ ಅದರ ಇನ್ಫಾರ್ಮೇಶನ್ ಕೊಡ್ತೀರಾ ಸರ್? ಓಕೆ, ನೀವೀಗ ನೋಡ್ಬೋದು, ಈಗ ವಿಡಿಯೋದಲ್ಲಿ ಸುಮಾರು ನೋಡ್ತೀವಿ, ಸ್ಯಾಂಪಲ್ ಅನ್ನು ಹಾಕಿರುವಂತದ್ದು. ಸೊ ನಿಮಗೆ ಅದು ಯಾವ ಸ್ಥಳಕ್ಕೆ ಯಾವುದು ಸೆಟ್ ಆಗ್ತದೆ ಅಂತ ಹೇಳುವಂತದ್ದು. ಸೊ ನಿಮಗೆ ನಾವು ಕಾಪರ್ ಅಲ್ಲಿ ಒಂದು ಲೈಟ್ ಅನ್ನು COB ಲೈಟ್ಸ್ ಅಂತ ಹೇಳ್ತಾರೆ, ಕಾಬ್ ಲೈಟ್ಸ್ ಅಂತ. ನೋಡಿ ಎಷ್ಟು ಬ್ಯೂಟಿ ಇದೆ, ನೋಡಿ ಚೆನ್ನಾಗಿದೆ. ಸೊ ಇದನ್ನೆಲ್ಲ ನಿಮಗೆ ಎನ್ಹಾನ್ಸ್ ಮಾಡ್ತದೆ. ಬಟ್ ಲೈಟ್ ಕೂಡ ಹಾಗೇನೆ ಬಹಳ ಚೆನ್ನಾಗಿ ಕಾಣ್ತದೆ. ಸೊ ವಾರ್ಮ್ ವೈಟ್ ಆಗಿ ಅಥವಾ ಬೇರೆ ನಿಮಗೆ ಲೈಟ್ಗಳು ಕಲರ್ ಬೇಕು, ಹೌದು ಒಳ್ಳೆ ಮಿಶ್ ಕ್ರಿಯೇಟ್ ಮಾಡ್ತದೆ. ಅದೇ ರೀತಿಯಲ್ಲಿ ಕೆಲವು ಲೈಟ್ಗಳು ನೋಡ್ಬೋದು. ಇದೆಲ್ಲ ನಿಮಗೆ ಡ್ರೈವರ್ ಬೇಸ್ಡ್ ಮತ್ತೆ ಅಲ್ಯೂಮಿನಿಯಂನ ಹೀಟ್ ಸಿಂಕ್. ಸೊ ತುಂಬಾ ಹೊತ್ತು ನಿಮಗೆ ಲೈಟ್ ಆನ್ ಅಲ್ಲಿ ಇದ್ರೆಲ್ಲ ಏನಾಗುದಿಲ್ಲ. COB ಅಂತ ಹೇಳ್ತಾರೆ, ಅದು ಸಿಂಗಲ್ ಚಿಪ್ ಅಲ್ಲಿ ಬರುವಂತದ್ದು. ಸೊ ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಲೈಟ್ಗಳು ನೀವು ನೋಡ್ಬೋದು. ಸ್ಟ್ರಿಪ್ ಲೈಟ್ ಇದೆ. ಸ್ಟ್ರಿಪ್ ಲೈಟ್ ನಮ್ಮ ಪ್ರೊಫೈಲ್ ಅಲ್ಲಿ ಹಾಕಿ, ಪ್ರೊಫೈಲ್ ತುಂಬಾ ನೀವು ಕಾಣ್ಬೋದು. ಸ್ಯಾಂಪಲ್ಸ್ ತುಂಬಾ ಪ್ರೊಫೈಲ್ ಇದು ಸ್ಯಾಂಪಲ್ಸ್ ಇದೆ ನಮ್ಮದು, ತುಂಬಾ ಇದೆ. ಅದೇ ರೀತಿಯಲ್ಲಿ ಪ್ರೊಫೈಲಿಗೆ ಹಾಕುವಂತದ್ರಿಂದ ಹಿಡಿದದ್ದು 60 LED, 120 LED, 180 LED. ಪ್ರೊಫೈಲ್ಗೆ ಆಗುವಂತದ್ದು 180 ಮತ್ತೆ 240 LEDಗಳು. ಅಂದ್ರೆ ಈ ಸ್ಟ್ರಿಪ್ ಅಲ್ಲಿ ಹತ್ರ ಬಂದ್ರೆ ಅದು ಪ್ರೊಫೈಲ್ಗೆ ಹಾಕುವಂತದ್ದು. ಅಂದ್ರೆ ಪ್ರೊಫೈಲ್ ಅಂತ ಹೇಳಿದ್ರೆ ನಮ್ಮ ಅಲ್ಯೂಮಿನಿಯಂ ಚಾನಲ್ ಅಲ್ಲಿ ಈ ತರ ಡಿಫ್ಯೂಸರ್ ಅನ್ನು ಹಾಕಿ ಮಾಡುವಂತದ್ದು. ಸೊ ಇದೆಲ್ಲ ಈಗ ಲೇಟೆಸ್ಟ್, ಅದರಿಂದಲೂ ಮುಂದೆ ಹೋಗಿದೆ. ಸಿಲಿಕಾನ್ ಪ್ರೊಫೈಲ್ ಅಂತ ಬರ್ತಾ ಇದೆ, ಫ್ಲೆಕ್ಸಿಬಲ್ ಪೈಪ್ ಅಂತ ಹೇಳ್ತೇವೆ. ಸಿಲಿಕಾನ್ ಪ್ರೊಫೈಲ್ ಅಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಉಂಟು. ಎಲ್ಲ ರೆಡಿ ಇದೆ ಅಂತ ಹೇಳುದಿಲ್ಲ, ಬಟ್ ನಾವು ಅಗೇನ್ಸ್ಟ್ ಆರ್ಡರ್ ತರಿಸಿ ಕೊಡ್ತೇವೆ. ಇದು ಸ್ಟ್ರಿಪ್ ಮತ್ತೆ ಅದಕ್ಕೆ ಬೇಕಾಗುವಂತ ಡ್ರೈವರ್, ಅದು ಕೂಡ ಯಾವಾಗಲೂ ರೆಡಿ ಇರ್ತದೆ. ಸ್ಟ್ರಿಪ್ ಮತ್ತೆ ಡ್ರೈವರ್, ಮತ್ತೆ ಅದಕ್ಕೆ ಸಣ್ಣ ಪೀಸ್ ಇದ್ರೆ ಸೋಲ್ಡ್ರಿಂಗ್ ಮಾಡೋ ವ್ಯವಸ್ಥೆ, ಮತ್ತೆ ಬೇಕಾದಷ್ಟೇ ಮೀಟರ್ ಕಟ್ ಮಾಡಿ ಕೊಡುವಂತ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಇದೆ. ಬರೀ 5 ಮೀಟರ್ ಕೊಂಡೋಗಿ ಅಂತಲ್ಲ, 7 ಮೀಟರ್ ಇರ್ತದೆ. ಅವಾಗ ಗ್ರಾಹಕರಿಗೆ ಅಯ್ಯೋ 3 ಮೀಟರ್ ಏನ್ ಮಾಡುದು, ಆಗಿಲ್ಲ. 7 ಮೀಟರ್ ಬೇಕಿದ್ರೆ 7 ಮೀಟರ್ ನಾವು ಕಟ್ ಮಾಡಿ ಕೊಡುವಂತ ವ್ಯವಸ್ಥೆ ಇದೆ. ಇದು ಸಿಲಿಂಡರ್ ಕಾಬ್ ಲೈಟ್ ಅಂತ ಹೇಳ್ತಾರೆ. ಸರ್ಫೇಸ್ ಲೈಟ್ ಅಂತ ಬಳಸ್ತಾ ಇದ್ರು ಈ ತರ. ನೋಡಿ ಇದು ನೋಡಿ ಇದರ ಬದಲು ಇದು ಅಂತ. ಈಗ ಸರ್ಫೇಸ್ ಲೈಟ್ ಬಳಸ್ತಾ ಇದ್ರು, ಬಟ್ ಇದು ನಿಮಗೆ ಪ್ಯಾಸೇಜ್ ಅಲ್ಲೆಲ್ಲ ನಿಮಗೆ ಚಂದ ಕಾಣ್ತದೆ. ಹೊರಗೆ ಬಿಲ್ಡಿಂಗ್ ಅನ್ನು ಕೂಡ ಎನ್ಹಾನ್ಸ್ ಮಾಡ್ಲಿಕ್ಕೆ. ಹೌದು ಸರ್ಫೇಸ್ ಲೈಟ್ ಅಂತ. ಅದೇ ರೀತಿಯಲ್ಲಿ ನಿಮಗೆ ದೇವರ ಫೋಟೋಕ್ಕೆಲ್ಲ ಕೆಲವೊಮ್ಮೆ ಕಾಣ್ತೇವೆ, ಒಂದು ಕಾಪರ್ ಬೇಸ್ಡ್ ಆಗ್ಬೇಕು. ಸೊ ಸ್ಪಾಟ್ ಲೈಟ್ ಕೊಡ್ಬೇಕು, ದೇವರ ಫೋಟೋ ಮಾತ್ರ ಚಂದ ಕಾಣಬೇಕು ಅಂತ ಹೇಳುವಂತದ್ದು. ಆಮೇಲೆ ಕೌಂಟರ್ ಅಲ್ಲಿ ಕಿಚನ್ ಕೌಂಟರ್, ಇದು ನಮ್ಮ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಅಂತೆಲ್ಲ ಹೇಳ್ತೇವೆ, ಅದು ಬಂದು ಕೇಳಲಿಕ್ಕಿದೆ. ಸ್ಪಾಟ್ ಲೈಟ್ ಗಳಿದೆಯಾ ಅಂತ, ಕಾಪರ್ ಬೇಸ್ಡ್, ಕಾಪರ್ ಕಲರ್ ನ ಇದರಲ್ಲಿ ಇರುವಂತದ್ದು. ಆಮೇಲೆ ಟಿಲ್ಟೇಬಲ್ ಕಾಬ್, ಟಿಲ್ಟ್ ಮಾಡುವಾಗ ಲೈಟ್ ಬೇಕು, ಬೇರೆ ಒಂದು ಗೋಡೆಗೆ ಮಾತ್ರ ಒಂದು ಇದು ಟಿಲ್ಟೇಬಲ್ ಇರುವಂತದ್ದು. ಸಣ್ಣ ಸ್ಪಾಟ್ ಲೈಟ್ಗಳು. ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಔಟ್ಡೋರ್ ಲೈಟ್ಸ್ ಗಳು, ಇದೆಲ್ಲ ಔಟ್ಡೋರ್ ಲೈಟ್ಸ್ ಗಳು. ಸೊ ಇದು ನಿಮಗೆ 4 ವೇ, 2 ವೇ, 1 ವೇ, ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನೀವು ಕಾಣಬಹುದು. ಬೇರೆ ಬೇರೆ ರೀತಿ ಇದೆ. ಇದೆಲ್ಲ ಅಲ್ಯೂಮಿನಿಯಂ ಅಲ್ಲಿ ಇರ್ತದೆ. ಈಗ ಫೈಬರ್ ಅಲ್ಲಿ ಕೂಡ ಬರ್ತದೆ. ಸೊ ಫೈಬರ್ ಅಲ್ಲಿ ಹಾಕಿದ್ರೆ ಏನಾಗ್ತದೆ, ಮಳೆಗಾಗ ಒಳಗೆ ನೀರು ಹೋದ್ರೆ ಇದರದ್ದು ತುಂಬಾ ಕಡೆ ಆಗುವಂತದ್ದು ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, ಇನ್ಸ್ಟಾಲೇಷನ್ ಪ್ರಾಪರ್ ಇನ್ಸ್ಟಾಲೇಷನ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಒಳಗಡೆ ಒಂದು ರಬ್ಬರ್ ಇದೆ. ಆ ರಬ್ಬರ್ ಉಂಟಲ್ಲ, ಅದು ನೀಟಾಗಿ ಹಾಕಿದ್ರೆ ನೀರು ಒಳಗಡೆ ಹೋಗುದಿಲ್ಲ. ಹೆಚ್ಚಾಗಿ ನಮ್ಮ ಹತ್ರ ಬರ್ತಾರೆ, ನಿಮ್ಮದು ತಕೊಂಡೋದೆವು, ನನಗೆ 3 ತಿಂಗಳು ಬರ್ಲಿಲ್ಲ ಅಂತ. ಮತ್ತೆ ಅಲ್ಲಿ ಸೈಟಿಗೆ ಹೋಗುವ ನಮ್ಮ ಹುಡುಗರನ್ನು ಕಳಿಸಿ ನೋಡಿದಾಗ ನಾನು ಹೋಗ್ತೇನೆ ಕೆಲವೊಮ್ಮೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ. ಅವಾಗ ನನಗೆ ಅದು ಅರ್ಥ ಆಗ್ತದೆ ಸರಿಯಾಗಿ ಇನ್ಸ್ಟಾಲೇಷನ್ ಆಗಿಲ್ಲ ಅಂತ.
ಸೊ ಸರಿಯಾಗಿ ಇನ್ಸ್ಟಾಲೇಷನ್ ಕೂಡ ಇಂಪಾರ್ಟೆಂಟ್ ಅಂತ. ಆಮೇಲೆ ಈಗ ಹೆಚ್ಚಾಗಿ ಟ್ರೆಂಡಿಯಲ್ಲಿ ಇರೋದು ಮ್ಯಾಗ್ನೆಟಿಕ್ ಟ್ರ್ಯಾಕ್ ಲೈಟ್ಗಳು. ಇದು ಟ್ರ್ಯಾಕ್ ಬರ್ತದೆ, ಆ ಟ್ರ್ಯಾಕ್ ಗೆ ಲೈಟ್, ಟ್ರ್ಯಾಕ್ ಈಗ ಆಲ್ರೆಡಿ ನೀವು ಡಿಸ್ಪ್ಲೇ ಅಲ್ಲಿ ಇದೆ ಇಲ್ಲಿ, ಟ್ರ್ಯಾಕ್ ಅಲ್ಲಿ ಹಾಕಿ ನಾವು ಇದು ನಿಮಗೆ ಒಂದೇ ಕಡೆ ಅವರು ಪವರ್ ಕೊಟ್ಟಿರ್ತಾರೆ, ಬೇಕಾದ ಲೈಟ್ ಅನ್ನ ಬೇಕಾದ ಜಾಗದಲ್ಲಿ ನಾವು ರೊಟೇಟ್ ಮಾಡ್ಕೊಳ್ಬಹುದು, ಬೇಕಾದಾಗೆ ತಗೊಳ್ಬಹುದು. ಆಮೇಲೆ ಸ್ಪ್ರಿಂಗ್ ಸ್ಪಾಟ್ ಲೈಟ್ಗಳು, ಒಂದು ಫೋಟೋ ಇದೆ, ಸ್ವಲ್ಪ ದೂರದಿಂದ ಲೈಟ್ ಬೇಕು ಅಂತ ಹೇಳಿದ್ರೆ ಸ್ಪ್ರಿಂಗ್ ಅಲ್ಲಿ ಫೋಟೋ ಲೈಟ್ ಅನ್ನ ನಾವು ಮತ್ತೆ ಓದ್ಲಿಕ್ಕೆ ಬೇಕಿದ್ರೆ ಆ ಲೈಟ್ ಅನ್ನು ಕೂಡ ಹಾಗೆ ಯೂಸ್ ಮಾಡಬಹುದು. ಮಿರರಿಗೆ ಇದೆ, ಕಣ್ಣಿಗೆ ತುಂಬಾ ಲೈಟ್ ತುಂಬಾ ಬೀಳ್ತದೆ ಬಲ್ಬ್ ಹಾಕಿದ್ರೆ, ಆಗ ಮಿರರಿಗೆ ಒಂದು ಲೈಟ್ ಬೇಕು ಅಂತ ಹೇಳಿದ್ರೆ ಹೌದೌದು ಟಾಪ್ ಅಲ್ಲಿ ಮಿರರ್ ಅನ್ನ ಅಟ್ಯಾಚ್ ಮಾಡುವಂತದ್ದು. ಮತ್ತೆ ಜಂಕ್ಷನ್ ಲೈಟ್ ಅಂತ ಹೇಳ್ತಾರೆ, ಹೊರಗಡೆ ಜಂಕ್ಷನ್ 3 ಇಂಚು ಜಂಕ್ಷನ್, 2.5 ಇಂಚು ಜಂಕ್ಷನ್ ಎಲ್ಲ ಈ ಲೈಟ್ ನಿಮಗೆ ಕಾಣಬಹುದು. ಅದೇ ರೀತಿಯಲ್ಲಿ ಪ್ಯಾನಲ್ ಲೈಟ್ಗಳು, ಎಲ್ಲ ಇಂಚಿನ ಪ್ಯಾನಲ್ ಲೈಟ್ಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಅದೇ ರೀತಿಯಲ್ಲಿ ನಾನೀಗ ತೋರಿಸ್ತಾ ಇರೋದು, ನಾನು ತುಂಬಾ ಕಡೆ ಓಡಾಡ್ತಾ ಇರ್ತೇನೆ, ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ದಾಗ ಅಲ್ಲಲ್ಲೇ ಈಗ ನಾವು ಇಲ್ಲಿ ಬಿಡಿ ಉದ್ಯಮ ಹಾಗೆಲ್ಲ ಇದ್ದಾಗೆ ಮನೆಯಲ್ಲಿ ಕೂಡ ಲೇಡಿ ವರ್ಕ್ ಯಾರು ನಮ್ಮ ಉದ್ಯಮಿಗಳಿದ್ದಾರೆ ಅವರು ಕೂಡ ಇದನ್ನ ಲೈಟ್ ಅನ್ನು ಈಗ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಮನೆಯಲ್ಲಿ. ನಾನು ಮನೆಯಿಂದಲೇ ತಂದಿರುವಂತದ್ದು, ಒಂದು ಪ್ಯಾಕೆಟ್ ಅಲ್ಲಿ ಆಗಿ ನೋಡಿ ಪೌಚ್ ಆಗಿ. ಅವರು ಹೇಳ್ತಾ ಇದ್ರು, ನೀವು ಬೇಕಾದಷ್ಟು ಲೈಟ್ ಹೇಳಿ ನಾವು ನಿಮಗೆ ಮಾಡಿ ಕೊಡ್ತೇವೆ, ನಿಮಗೆ ಬೇಕಾದಾಗೆ ನಿಮ್ಮ ಹೆಸರಲ್ಲಿ ಮಾಡಿ ಕೊಡ್ತೇವೆ ಅಂತ. ಅದೇ ನೀವು ಕಾಣ್ತೀರಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ 30 ರೂಪಾಯಿಗೆ ಕೊಡ್ತೇವೆ, 60 ರೂಪಾಯಿ ಕೊಡ್ತೇವೆ, 90 ರೂಪಾಯಿ ಕೊಡ್ತೇವೆ ಅಂತ. ಮುಖ್ಯವಾಗಿ ನಾನು ಭಾವಿಸುವುದೇನಂತಾರೆ ನೋಡಿ, ಯಾವಾಗಲೂ ಚೀಪ್ ಅಂಡ್ ಬೆಸ್ಟ್ ಅಂತ ಇಲ್ಲ. ಮಾರ್ಕೆಟ್ ಅಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ಆದ್ರೆ ಬೆಸ್ಟ್ ಬೇಕು ಅಂತ ಹೇಳಿ ಆದ್ರೆ ಪ್ರೈಸ್ ನಾವು ಜಾಸ್ತಿ ಕೊಡ್ಬೇಕಾಗುತ್ತೆ. ಅದು ನಾವು ಆಡಿಕೆ ಎಲ್ಲ ಹೇಳ್ತಾ ಇದ್ದಾಗ ಚೀಪ್ ಅಂಡ್ ಬೆಸ್ಟ್ ಅಂತ, ಚೆನ್ನಾಗಿರೋದು ತನ್ನಿ ಅಂತ. ಸೊ ಅದೆಲ್ಲ ಹಾಗೆ ಇದು ನಿಮಗೆ PVC ಬರ್ತದೆ, ಅಲ್ಯೂಮಿನಿಯಂ ಬರ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕ್ವಾಲಿಟಿಯನ್ನ ನಾವೇ ಚೆಕ್ ಮಾಡ್ಬೇಕಾಗತ್ತೆ. ಸೊ ನಿರಂತರವಾಗಿ ನಾವು 6 ವರ್ಷದಿಂದ ಇದರಲ್ಲಿ ಕಲಿಯುವುದು ನಿಲ್ಲಲ್ಲ, ಹಾಗೆ ಕಲಿತಾ ಇದ್ದೇವೆ. ಹಾಗಾಗಿ ಇನ್ನೂ ಕಲಿಲಿಕ್ಕಿದೆ ಅದರಲ್ಲಿ. ಇದು ಕಲಿತದಂತ ಬೇರೆ ಬೇರೆಯವರಿಗೆ ಹೇಳ್ತೇವೆ ಬಂದಾಗ, ಕೆಲವೊಮ್ಮೆ ಅದು ಇರಿಟೇಷನ್ ಅಂತ ಆಗ್ತದೆ. ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿರುದಿಲ್ಲ, ಇಷ್ಟೆಲ್ಲ ಮಾರ್ಕೆಟ್ ಅಲ್ಲಿ ಇದೆ, ಅದು ಒಳ್ಳೆ ಪ್ರೈಸಿಗೆ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಅವರಿಗೆ ಗೊತ್ತಾಗುತ್ತೆ. ಹೌದೌದು, ಇದರಲ್ಲಿ ಕೂಡ ಹಾಗೆ ಬಲ್ಕ್ ಹೆಡ್ ಅಂತ ಹೇಳ್ತೇವೆ. ಇದು ನಮಗೆ 2000 ಹೋಗುತ್ತೆ, 180 ರೂಪಾಯಿಗೂ ಸಿಗ್ತದೆ. ಇದೇ ಸೈಜ್ ಅಲ್ಲಿ ಇದೇ ಡಿಸೈನ್ ಅಲ್ಲಿ 180 ರೂಪಾಯಿಗೂ ಸಿಗ್ತದೆ, 2000 ರೂಪಾಯಿಗೂ ಸಿಗ್ತದೆ. ಒಳಗಡೆ ಇರುವಂತ ಡ್ರೈವರ್ ಏನ್ ಹಾಕಿದ್ದಾರೆ, ಚಿಪ್ ಏನ್ ಹಾಕಿದ್ದಾರೆ ಅಂತ ಹೇಳುವಂತದ್ದು ಮುಖ್ಯ. ಕೆಲವೊಮ್ಮೆ ನಿಮ್ಗೆ ಏನಾಗುತ್ತೆ ಅಂತ, ಲೈಟ್ ಯಾವಾಗಲ್ಲ ಅದ್ರ ಹ್ಯಾಬಿಟ್ ಹೇಗೆ ಅಂತ ಹೇಳಿದ್ರೆ ಅದು ರನ್ನಿಂಗ್ ಅವರ್ಸ್ ಅಂತ ಹೇಳುದು. ಅದಿಷ್ಟು ರನ್ನಿಂಗ್ ಅವರ್ಸ್ ಅಲ್ಲಿ ನಿಮಗೆ ಬ್ರೈಟ್ನೆಸ್ ಅನ್ನ ಕಮ್ಮಿ ಮಾಡ್ತಾ ಬರ್ತದೆ. ಪ್ರತಿಫಲನ ಅಂತ ಕೇಳಿದ್ದೀರಿ ನೀವು, ಬೆಳಕಿನ ಪ್ರತಿಫಲನ ಅಂತ. ಸೊ ಲುಮೆನ್ಸ್ ಅಂತ ಹೇಳುದು, 9 ವ್ಯಾಟಿಗೆ 900 ಲುಮೆನ್ಸ್ ಇದೆಯಾ ಅಂತ. ಆಕ್ಚುಲಿ 9 ವ್ಯಾಟಿಗೆ 900 ಲುಮೆನ್ಸ್ ಇರೋದಿಲ್ಲ. ಹಾಗಾಗಿ ನಿಮಗೆ ಕಮ್ಮಿ ಲುಮೆನ್ಸ್ ಇದ್ದಾಗ ಪ್ರೈಸಿಂಗ್ ಕೂಡ ಆ ಕಡೆ ಈ ಕಡೆ ಆಗುತ್ತೆ. ಸೊ ಲುಮೆನ್ಸ್ ಅದು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ನಾವು ಕೂಡ. ಸೊ ಆ ತರದೆಲ್ಲ ಇಲ್ಲಿ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತದೆ. ಇದು ಸ್ಟ್ರೀಟ್ ಲೈಟ್ ಹೋಲ್ಡರ್ ಅಂತ, ಫೈಬರ್ ಇದು ಸ್ಟ್ರೀಟ್ ಲೈಟ್ ಬರ್ತದೆ, ಅಲ್ಯೂಮಿನಿಯಂ ಇದು ಹೋಲ್ಡರ್ ಬರ್ತದೆ. ನೀವು ನೀವು ಟ್ಯಾರೆಸ್ ಅಲ್ಲಿ ಕೊಂಡೋಗಿ ಹೇಗೆ ನಾವು ಅದನ್ನು ಇನ್ಸ್ಟಾಲ್ ಮಾಡುದು ಅಂತ ಹೇಳಿದ್ರೆ ಇದು ಸ್ಟ್ರೀಟ್ ಲೈಟ್ ಹೋಲ್ಡರ್. ಸೊ ಈ ತರದ ಸ್ಟ್ರೀಟ್ ಲೈಟ್ ಹೋಲ್ಡರ್ ಅನ್ನ ನಾವು ಬೇಕಾದಾಗೆ ಮಾಡ್ಕೊಂಡು ಇದರಲ್ಲಿ ನಾವು ಸೋಲಾರ್ ಲೈಟ್ ಗಳನ್ನು ಸಹ ಕೊಡ್ಬೋದು, ಸೋಲಾರ್ ಬರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಸ್ಟ್ರೀಟ್ ಲೈಟ್ ಕಾಣ್ಬೋದು, ಫ್ಲಡ್ ಲೈಟ್ ಕಾಣ್ಬೋದು. ನಾವು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದದ್ದು ಎಲ್ಲ ಕೂಡ ನಮ್ಮ ಹತ್ರ ಇಲ್ಲಿ ಇದೆ. ಇದು ನಮ್ಮ ಮೂಡಬಿದ್ರೆ ಅವರು, ಇದು ಮೂಡಬಿದ್ರೆಲ್ಲೇ ಆಗಿರುವಂತ ಲೈಟ್ಗಳು. ಸೊ ಇದು ಸೋಲಾರ್ ಅಲ್ಲಿ ಫ್ಲಡ್ ಲೈಟ್, ಸೋಲಾರಿನ ಇದರಿಂದಾಗಿ ಒಳಗಡೆ ಫ್ಲಡ್ ಲೈಟ್ ಬೇಕಿದೆ, ಫ್ಲಡ್ ಲೈಟ್ ಅನ್ನು ಯೂಸ್, ಬ್ಯಾಟರಿ ಚಾರ್ಜ್ ಆಗ್ತದೆ. ಸೊ ಆ ತರ ಯೂಸ್ ಮಾಡ್ಕೋಬಹುದು. ಹೊಸ ಮನೆ ಕಟ್ಟುವವರಿಗೆ ಅಥವಾ ಫ್ಯಾನ್ ಪರ್ಚೇಸ್ ಮಾಡೋರಿಗೆ, ಅಂದ್ರೆ ಕಡಿಮೆ ವಿದ್ಯುತ್ ಅನ್ನು ಬಳಸಿ ಫ್ಯಾನ್ ರನ್ ಆಗುವಂತಹ ಟೆಕ್ನಾಲಜಿ ಕೂಡ ಬಂದಿದೆ, BLDC ಟೆಕ್ನಾಲಜಿ ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಅದೊಂದು 5-6 ವರ್ಷ ಆಯ್ತು. ಹೌದು, ಆದ್ರೆ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ. 1 ವರ್ಷ ನಾನು ಕಂಬಳದಲ್ಲಿ ನಮ್ಮ ಸ್ಟಾಲ್ ಹಾಕಿದ್ದೆ, ಅಂದ್ರೆ BLDC ಅನ್ನ ಇದನ್ನೇ ಪ್ರಚಾರ ಮಾಡುವ ಸಲುವಾಗಿ. ಆಗ ನಮಗೆಲ್ಲ ಕೇಳ್ತಾ ಇದ್ರು, ಇದು 3,000 3,500 ರೂಪಾಯಿ ಎಲ್ಲ ಕೊಟ್ಟು ಯಾರು ಈ ಫ್ಯಾನ್ ಅನ್ನು ತಗೋತಾರೆ, ಇದು ಕಷ್ಟ ಅಂತ. ಬಟ್ ನಮಗೆ ನಿರಂತರವಾಗಿ ಅದರ ಹಿಂದೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ 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 ಒಂದು ಫ್ಯಾನ್ ಸೇಲ್ ಆಗ್ಬೇಕಾದ್ರೆ ಸುಮಾರು ಹೊತ್ತು ಮಾತಾಡ್ಬೇಕಿತ್ತು. ಈಗ ಅದೇ ಟೆಕ್ನಾಲಜಿ ಬಂದು ನಿಲ್ತಿತ್ತು. ಸೊ ನಾರ್ಮಲಿ ಹಾಗೆ ಆಗುದು. ಏನಂತ ಹೇಳಿದ್ರೆ ಶುರುವಿಗೆ ಫಸ್ಟಿಗೆ ಬರುವಾಗ ಅದರ ಬಗ್ಗೆ ನಾಲೆಜ್ ಇರುವುದಿಲ್ಲ. ಬರ್ತಾ ಬರ್ತಾ ನಿಮಗೆ ನೋಡಿ ಬಹಳ ಚೆಂದ ಕ್ಯೂಟ್ ಬಾಕ್ಸ್ ಅಲ್ಲಿ ಚಿಕ್ಕದಾಗಿದೆ ಬಾಕ್ಸ್ ಫ್ಯಾನ್. ಇದು ಫ್ಯಾನಿನ ಬಾಕ್ಸ್ ಮಾತ್ರ, ಇದರೊಟ್ಟಿಗೆ ರೆಕ್ಕೆ ಇದೆ, ಬೇರೆ ರೆಕ್ಕೆದು ಬಾಕ್ಸ್ ಬೇರೆ ಬರ್ತದೆ. ಇದು ಸ್ಮಾರ್ಟ್ ಫ್ಯಾನ್. ಇದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಆಪ್ ಇದೆ, ಅಟಂಬರ್ಗಿನವರ ಫ್ಯಾನ್ ಇದು. ಹಾಗೆ ನಿಮಗೆ ಓರಿಯೆಂಟ್ ಮತ್ತೆ ಬೇರೆ ಬೇರೆ ಬ್ರಾಂಡ್ ಗಳಲ್ಲಿ ಬರ್ತದೆ ಫ್ಯಾನ್ಗಳು. BLDC ಈಗ ಪಾಲಿಕ್ಯಾಬ್ ಎಲ್ಲವರಲ್ಲಿ ಬರ್ತದೆ. ಸೊ ಎಲ್ಲ ಹೆಚ್ಚಿನ ಎಲ್ಲ ಬ್ರಾಂಡ್ಗಳು ಮಾಡಿದೆ. ನಾನು ಫಸ್ಟಿಗೆ ಸ್ಟಡಿ ಮಾಡ್ತಾ ಇದ್ದಾಗ ಸೂಪರ್ ಫ್ಯಾನ್ ಅವರು ತಮಿಳ್ನಾಡಲ್ಲಿ ಮಾಡ್ತಾ ಇದ್ರು. ನಾನು ಅವರ ಈ ಟೆಕ್ನಾಲಜಿ ಸೂಪರ್ ಫ್ಯಾನ್ ಅವರು ತಂದಿರುವಂತ ಟೆಂಬರ್ಗಿನವರು ಫೇಮಸ್ ಆದ. ಸೊ
ಆಗ ಅಟಂಬರ್ಗಿನ್ ಅವರ ಇದನ್ನ ಟೆಕ್ನಾಲಜಿ ಮತ್ತೆ ಸೂಪರ್ ಫ್ಯಾನ್ ಅವರನ್ನ ಮಾತಾಡ್ತಾ ಇದ್ದಾಗ ಅಟಂಬರ್ಗಿನ್ ಅವರನ್ನು ನಾನು ಕಾಂಟ್ಯಾಕ್ಟ್ ಆಗಿದ್ದೆ. ಸೊ ಅಟಂಬರ್ಗ್ ಅನ್ನು ನಂಗೆ ಇಷ್ಟ ಆಯ್ತು. ಅದು ಕಡಿಮೆ ವಿದ್ಯುತ್ ಅನ್ನ ಬಳಸ್ಕೊಂಡದು ಒಂಥರ ನಾವು ನೋಡಿದ್ದೆ ನೇಚರ್ಗೆ ತುಂಬಾ ನಾವು ಹೆಲ್ಪ್ ಮಾಡಿ, ಅಂದ್ರೆ ಅಷ್ಟು ಪವರ್ ನಾವು ಸೇವ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಮತ್ತೆ ಇನ್ವರ್ಟರ್ ಫ್ರೆಂಡ್ಲಿ, ಮುಖ್ಯವಾಗಿ ಬೇಕಾದ್ರೆ ಒಂದು ಬ್ಯಾಟ್ರಿ ನಾನು ಹಾಕಿ ಮನೆಯಲ್ಲಿ ಇಟ್ಟಾಗ ಫ್ಯಾನ್ ಬೇಗ ಹೇಳುದು ಬೇಗ ನಮಗೆ ಬ್ಯಾಟ್ರಿ ಡ್ರೈ ಆಗ್ತದೆ. ನಾವು ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೆ. ಸೊ ಆ ನಿಟ್ಟಿನಲ್ಲಿ ಅಟಂಬರ್ಗ್ ಸಿಕ್ಕಿದ ನಂತರ ಅಟಂಬರ್ಗ್ ಅನ್ನೇ ನಾನು ಸ್ವಲ್ಪ ಪ್ರಮೋಟ್ ಮಾಡ್ತಾ ಬಂದೆ. ಅಟಂಬರ್ಗ್ ಅಂತ ಕಡಿಮೆ ವಿದ್ಯುತ್ ಅಂತ 100% ತಕೊಂಡು ಹೋದವರೆಲ್ಲ ಮತ್ತೆ ಮತ್ತೆ ತಕೊಂಡು ಹೋಗ್ತಾರೆ. ಹಳೆ ಫ್ಯಾನ್ಗಳಿದ್ದನ್ನೆಲ್ಲ ಇದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ರೆಗ್ಯುಲೇಟರ್ ಅನ್ನ ಕೊಡ್ಲಿಕ್ಕಿಲ್ಲ, ರೆಗ್ಯುಲೇಟರ್ ಡಿಸ್ಕನೆಕ್ಟ್ ಮಾಡ್ಬೇಕಾಗತ್ತೆ. ರಿಮೋಟ್ ಅಲ್ಲಿ ಆಪರೇಟ್ ಮಾಡಬಹುದು. ರೆಗ್ಯುಲೇಟರ್ ಇದ್ರೆ ರೆಗ್ಯುಲೇಟರ್ ನ ಮಾಡೆಲ್ಗಳಿದೆ, ರೆಗ್ಯುಲೇಟರ್ ಮಾಡೆಲ್ಗಳಂತ ಬೇರೆ ಮಾಡೆಲ್ಗಳಿದೆ. ಸುಮಾರು 3000 ರೇಂಜ್ ಇಂದ ಸ್ಟಾರ್ಟ್ ಆಗ್ತದೆ ಫ್ಯಾನ್ಗಳು. ಸೊ 5-6 ಸಾವಿರದವರೆಗೂ ಕೂಡ ಈ ರೇಂಜ್ ಇದೆ. ಅಷ್ಟು ನಾವು ದುಡ್ಡು ಕೊಟ್ಟರು ಕೂಡ ತುಂಬಾ ವರ್ತ್ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಸೈಟ್ ವಾರಂಟಿ ಅಂತ 3 ವರ್ಷ ಇದೆ ಅದರಲ್ಲಿ. ಸೊ ನೀವೀಗ 3,500 ರೂಪಾಯಿ ಆ ಫ್ಯಾನಿಗೆ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಸುಮಾರು ನೀವು 1,500 ವರ್ಷಕ್ಕೆ ನಾವು ಕರೆಂಟ್ ಅನ್ನು ಉಳಿಸ್ತೀವಿ. ಈಗ ಹೆಚ್ಚಿನವ್ರು ಬಂದು ಹೇಳುದು ಕರೆಂಟ್ ಫ್ರೀ ಅಂತ, ಅದೀಗ ಇರ್ಬೋದು. ಆದ್ರೆ ನಿಜವಾಗಿ ನಾವು ಬಿಲ್ ನಾವು ನೋಡ್ತಾ ಇದ್ರೆ 1,500 ರೂಪಾಯಿ ಸೇವ್ ಆಗ್ತದೆ. ಸೊ 3 ವರ್ಷದಲ್ಲಿ ನಿಮಗೆ ಎಷ್ಟಾಯ್ತು? ಸೊ ಆ ಲೆಕ್ಕಾಚಾರ. ಸೊ ಆದ್ರಿಂದ ಸೈಟ್ ವಾರಂಟಿ ಇದೆ, 3 ವರ್ಷ ಕೂಡ ನಿಮಗೆ ವಾರಂಟಿ ಬರೋದ್ರಿಂದ ಅದನ್ನ ಹಾಕುವ. ಮತ್ತೆ ಸೈಲೆಂಟ್ ಫ್ಯಾನ್, ಬಿಸಿ ಆಗೋದಿಲ್ಲ. ಸೊ ಈ ತರದೆಲ್ಲ ಇದೆ, ತುಂಬಾ ಜಾಸ್ತಿ ಇದೆ. ರಿಮೋಟ್ ಕೂಡ ನೀವು ನೋಡ್ಬೋದು, ಈ ರಿಮೋಟ್ ಇದೆ ಬಹಳಷ್ಟು. ರಿಮೋಟ್ ಕ್ಯೂಟ್ ಆಗಿ ನೋಡಿ, ಎಲ್ಲ ಕಾಣ್ತದೆ, ಎಲ್ಲ ನಂಬರ್ಸ್ ಕಾಣ್ತದೆ, ಎಲ್ಲ ಸಹ ಕಾಣ್ತದೆ. ಸೊ ನೀಟಾಗಿ ಅದರಲ್ಲಿ ಇದೆ, ಲೈಟ್ ಇಲ್ಲಿ ಎಲ್ಲ ಆಪರೇಟ್ ಮಾತ್ರ ಸೀನಿಯರ್ಸಿಗೆ ಹೇಳ್ತಾರೆ. ಸೀನಿಯರ್ ಸಿಟಿಸನ್ ಇದ್ದಾಗ, ಸ್ವಲ್ಪ ಪ್ರಾಯದವರು ಇದ್ದಾಗ ಅವ್ರು ಆಪರೇಟ್ ಮಾಡ್ಲಿಕ್ಕೆ ಕಷ್ಟ ಅಂತ, ಹಾಗೇನಿಲ್ಲ. ಅದಕ್ಕೆ ನಾನು ಹೇಳಿದ್ದೆ ಹೌದು ಸಿಂಪಲ್ ಆಗಿ, ತುಂಬಾ ಕಾಂಪ್ಲಿಕೇಟೆಡ್ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾಗಿ ಖಂಡಿತವಾಗಿಯೂ ಅದೊಂದು ಪ್ರಯೋಜನಕಾರಿ ಅಂತ ನಾನು ಹೇಳ್ತೇನೆ. ಕಳೆದ 6 ವರ್ಷದಿಂದ ನಮ್ಮ ಗ್ರಾಹಕರು ಯಾರೆಲ್ಲ ಕೊಂಡೋಗಿದ್ದಾರೆ ಅವ್ರು ರಿಪೀಟೆಡ್ ಆಗಿ ಕೊಂಡೋಗ್ತಾ ಇದ್ದಾರೆ. ಈಗ ಕೂಡ ಆಫರ್ ನಡೀತಾ ಇದೆ, ಜನವರಿ 15ರವರೆಗೆ ಅದಕ್ಕೆ ಕೂಡ ಆಫರ್ ಇದೆ. ಓಕೆ. ಇನ್ನೊಂದು ನಾವು ನೋಡುವಂತದ್ದು ಆನ್ಲೈನ್ ನಲ್ಲಿ ಪ್ರೈಸಿಂಗ್ ಹೆಚ್ಚಾಗಿ ಬರುವಂತದ್ದಾಗೆ. ಆನ್ಲೈನ್ ನಲ್ಲಿ ಪ್ರೈಸ್ಗಳು, ಅದೇ ಇಲ್ಲಿಯ ಪ್ರೈಸ್ ನೋಡಿ ಆನ್ಲೈನ್ ಕಂಪೇರ್ ಮಾಡಿ ಅಲ್ಲಿ ತಕೊಳ್ತಾರೆ. ಮಾತ್ರ ಕ್ವಾಲಿಟಿ ಅವರಿಗೆ ಏನು ಗ್ಯಾರಂಟಿ ಇಲ್ಲ, ವಾರಂಟಿ ಅಲ್ಲ. ಕ್ವಾಲಿಟಿ ಸೇಮ್ ಇರ್ತದೆ, ನೀವೀಗ ಹೇಳಿದಾಗೆ ಕ್ವಾಲಿಟಿ ಗ್ಯಾರಂಟಿ ಎಲ್ಲ ಸೇಮ್ ಇರ್ತದೆ. ಆದ್ರೆ ಸೈಜಸ್ ನೋಡ್ಬೇಕು, ರಿವ್ಯೂ ನೋಡ್ಬೇಕು, ತುಂಬಾ ಇದೆ ಕೆಲಸ. ಅವರ ಇದಕ್ಕೆ ಸೂಟ್ ಆಗ್ತದೆ. ಹೌದು, ಒಬ್ರು ನಾಲೆಜ್ ಯಾರು ಕೊಟ್ಟೆ ಕೊಡ್ಬೇಕು. ಈಗ ಚಾಟ್ GPT ಅಂತ ಇದಿದೆ, ನಿಮಗೆ ಏನು ನಾಲೆಜ್ ಏನು ಕಮ್ಮಿ ಇಲ್ಲ. ಆದ್ರೂ ಕೂಡ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಇತ್ತೀಚೆಗೆ ಒಂದು ಘಟನೆ ಆಯ್ತು. ನನ್ನ ಹತ್ರ ಬಂದಿದ್ರು, ನಾವು ಫ್ಯಾನ್ ಎಲ್ಲ ಆರ್ಡರ್ ಹಾಕಿದೆವು, 900 mm ಇಂದ ಫ್ಯಾನ್ ಬಂತು ಅಂತ ನೋಡಿ. ಫ್ಯಾನ್ ನ ರೆಕ್ಕೆ ಸೈಜ್ ಸಣ್ಣದಾಯ್ತು. ಹಾಗಂತ ಹೇಳಿ 900 mm ನಮಗೆ ಏನು ಆನ್ಲೈನ್ ಅಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಬಂದ್ರೆ 900 mm 1200 ನೋಡಿಕೊಂಡು ಹಾಗೆ ತಕೋಬಹುದು, ಮತ್ತೆ ಫೀಲ್ ಮಾಡಿ ತಕೊಳ್ಬಹುದು. ಆನ್ಲೈನ್ ಅಲ್ಲಿ ಫೀಲ್ ಮಾಡ್ಲಿಕ್ಕೆ ಸುಮ್ಮನೆ ಫೋಟೋ ನೋಡಿ. ಮತ್ತೆ ತುಂಬಾ ಚೈನ್ ಸ್ಟೋರ್ಗಳು, ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ ಸಹ ಕಮ್ಮಿ ಸಿಗುದು ಅಂತ ಹೇಳುವಂತದೆಲ್ಲ ಭಾವನೆಗಳಿದೆ. ಬಟ್ ಈಗ ಕಮ್ಮಿಗೆ ಯಾರು ಕೂಡ ಏನು ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ನಾನು ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ಲ ಬಂದು ಇಲ್ಲಿ ಬಂದವರಿದ್ದಾರೆ, ನಿಮ್ಮಲ್ಲಿ 150 ರೂಪಾಯಿ ಕಮ್ಮಿ ಇದೆ ಅಮೆಜಾನ್ ಇಂದ ಅಂತ. ಸೊ ಅದು ಹೇಗೆ ವ್ಯತ್ಯಾಸ ಆಗ್ತದೆ ಅಂತ ಹೇಳಿದ್ರೆ, ಪ್ರೊಡಕ್ಷನ್ ಜಾಸ್ತಿ ಆದ ಹಾಗೆ ರೇಟ್ ಕಡಿಮೆ. ಪ್ರೊಡಕ್ಷನ್ ತುಂಬಾ ಇದೆ ಅಂತ ಹೇಳಿದ್ರೆ ಆಫರ್ಗಳು ಬಿಡುದು ಸಹಜ, ಇಲ್ಲದೆ ಆ ಮಾಡೆಲ್ ಅನ್ನು ಸ್ಟಾಪ್ ಆದ್ರೆ ಆಫರ್ ಬಿಡುದು ಸಹಜ. ಹಾಗಾಗಿ ನಾವು ಅದನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು. ಈಗ ಬಲ್ಬ್ಗಳಲ್ಲಿ ನಾವು ಹೇಳ್ತೇವೆ 9 ವ್ಯಾಟಿನ ಬಲ್ಬ್ ಜಾಸ್ತಿ, ಅದೀಗ 10 ವ್ಯಾಟ್ ಆಗಿದೆ. 9 ವ್ಯಾಟಿನ ಬಲ್ಬ್ ಮಾರ್ಕೆಟ್ ಅಲ್ಲಿ ತುಂಬಾ 30 ರೂಪಾಯಿಗೆ ಸಿಗ್ತದೆ, 40 ರೂಪಾಯಿ ಸಿಗ್ತದೆ. ತುಂಬಾ ಮಾರ್ಕೆಟ್ ಅಲ್ಲಿ ಹೋದ್ರೆ ನೀವು ಎಲ್ಲಿ ಕೂಡ ಹೋದ್ರು ಕೂಡ 20 ವ್ಯಾಟಿನ ಟ್ಯೂಬ್ ಲೈಟ್ ಮತ್ತೆ 22 ವ್ಯಾಟಿನ ಟ್ಯೂಬ್, ಅದರ ಪ್ರೊಡಕ್ಷನ್ ಜಾಸ್ತಿ. ಯಾಕಂದ್ರೆ ಜನರಿಗೆ ಅದ್ರ ಅಗತ್ಯ ಇದೆ, ಅದರ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ. ಬೇರೆ ಪ್ರಾಡಕ್ಟ್ ನೋಡಿ, 5 ವ್ಯಾಟಿದ ಬಲ್ಬ್ ಅಂತ ಹೇಳಿದ ಕೂಡಲೇ ಯಾಕೆ 9 ವ್ಯಾಟಿದ 5 ವ್ಯಾಟಿಗೆ ರೇಟ್ ಇದೆ ಅಂತ. ಸೊ ಪ್ರೊಡಕ್ಷನ್ ಯಾವ್ದು ಜಾಸ್ತಿ ಇರ್ತದೆ, ಈಗ ಆಟೋಮೆಟಿಕಲಿ ಕಾಂಪಿಟಿಷನ್ ಜಾಸ್ತಿ ಆಗ್ತದೆ, ಆವಾಗ ಪ್ರೈಸಿಂಗ್ ಕೂಡ ವ್ಯತ್ಯಾಸ ಆಗ್ಬೋದು. ಸೊ ಕ್ವಾಲಿಟಿ ಮತ್ತೆ ಪ್ರೈಸಿಂಗ್ ಎರಡು ಅದನ್ನ ಗಮನಿಸಬೇಕು ಅಂತ ಹೇಳುವಂತದ್ದೇ. ಹೌದು, ಖಂಡಿತವಾಗಿ. ಇನ್ನೊಂದು ಇನ್ಸಿಡೆಂಟ್ ಅನ್ನು ನಾನು ಹೇಳ್ಬೋದು. ಕೊಯಂಬತ್ತೂರಿಗೆ ಹೋಗಿ ಅಲ್ಲಿಂದ ಫೋನ್ ಮಾಡಿದ್ರು, ಅಲ್ಲಿ ಕಮ್ಮಿ ಇದೆ ಅಂತ. ನಾನು ಅದು ಆಯ್ತು ಅಂತ ಹೇಳಿದೆ. ಸೊ ಆ ಪ್ರೈಸಿಂಗ್ ಎಲ್ಲ ಕೇಳಿದ ಮೇಲೆ ಅವ್ರು ಕಳಿಸಿದ್ರು. ನಾನು ಕೊಟ್ಟ ಮೆಟೀರಿಯಲ್ ಇದು ಪ್ರೈಸೇ ಬೇರೆ, ಅವರು ಕೊಟ್ಟ ಪ್ರೈಸೇ ಬೇರೆ. ನಾನು ಹೇಗೆ ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಈಗ ಕಾಣ್ಬೋದು, ಕಲರ್ ಎಲ್ಲ ಬೇರೆ, ಸೇಮ್ ಇಕೊಳ್ಳಿ, ವಾಟೇಜ್ ಎಲ್ಲ ಸೇಮ್. ಫಿಲಿಪ್ಸ್ ಇದೆ, 2 ಫಿಲಿಪ್ಸ್, ಅದು 6 ವ್ಯಾಟ್, ಇದು 6 ವ್ಯಾಟ್. ಸೊ ಇದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ನಿಮ್ಗೆ, ಯಾಕಂದ್ರೆ ಕಲರ್ ವ್ಯತ್ಯಾಸ ಇದೆ, ಲುಮೆನ್ಸ್ ವ್ಯತ್ಯಾಸ ಇದೆ. ನಾನು ಲುಮೆನ್ಸ್ ಜಾಸ್ತಿ ಇದ್ದದ್ದು ಪ್ರೈಸ್ ಯಾರು ಕಸ್ಟಮರಿಗೆ ಕೊಟ್ರೆ, ಲುಮೆನ್ಸ್ ಕಮ್ಮಿ ಇರೋದಕ್ಕೆ ಕಮ್ಮಿ ಆಗ್ತದೆ ನೋಡಿ ಪ್ರೈಸಿಂಗ್. ಸೊ ಆಟೋಮೆಟಿಕಲಿ ಬಾಕ್ಸ್ ಕಲರ್ ಅಂತ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ನೋಡಿ, ಪಿಂಕ್ ಬಾಕ್ಸ್ ಇದೆ, ಬಾಕ್ಸ್ ಅಲ್ಲ, ಇಲ್ಲಿ ಲುಮೆನ್ಸಿನ ವ್ಯತ್ಯಾಸದಲ್ಲಿ ನಾನು ಹೇಳ್ತಾ ಇರೋದು. ಸೊ ನಿಮಗೆ ಇದು
ಬ್ರ್ಯಾಂಡ್ಗಳು ಕೂಡ ಹಾಗೆ ಸರ್ವೈವಲ್ ಆಗ್ಬೇಕು, ಹೌದು. ಹಾಗೆ ಕಮ್ಮಿದು ಬೇಕು ಅಂತ ಹೇಳಿದ್ರೆ ಕಮ್ಮಿದು ಮಾಡ್ಬೇಕಾಗತ್ತೆ. ಸೊ ಹಾಗೆ ವ್ಯತ್ಯಾಸ ಬರ್ತದೆ, ಪ್ರೈಸಿಂಗ್ ವ್ಯತ್ಯಾಸ ಬರುದಿಲ್ಲ. ನನಗೆ ಪಿಂಕ್ ಕಲರ್ ಇದು ಬಾಕ್ಸ್ ಅಂದ್ರೆ ನನಗೆ ಪಿಂಕ್ ಕಲರ್ ಹೌದು, ಇದು ಬೇರೆ ಬೇರೆ ಉಂಟು, Yes. ಪ್ರೈಮ್ ಪ್ಲಸ್ ಎಡ್ಜ್ ಹಾಗೆಲ್ಲ ಬೇರೆ ಬೇರೆ ಹೆಸರು ಕೊಡ್ತಾರೆ. ಸೊ ನಿಮಗೆ ನೋಡಿ ಕಾರಲ್ಲೆಲ್ಲ ಬರ್ತದೆ ಬೇರೆ ಬೇರೆ ಸೆಗ್ಮೆಂಟ್ ಗೆ ಬೇರೆ, ಅಂದ್ರೆ ಹೌದು. ZXi VXi ಅಂತ ಹೇಳಿ, ಹಾಗೆ ಇದರಲ್ಲಿ ಕೂಡ ಇದೆ, ಇಲ್ಲ ಅಂತ ಹೇಳಿ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ರೇಟ್ ವ್ಯತ್ಯಾಸ ಬರ್ತದೆ. ಬ್ರಾಂಡೆಡ್ ಅಲ್ಲಿ ಕೂಡ ಹಾಗೆ ನಿಮಗೆ ಫಿಲಿಪ್ಸಿನವರೇ ಇಕೋಲಿಂಕ್ ಅಂತ ಹೇಳಿ ಹೇಳಿಕೊಂಡು ಬ್ರ್ಯಾಂಡ್ ಇದೆ. ಇಂಡೋಯೇಷನ್ ಅಂತ ಹೇಳುವಂತದ್ದು ಲೆಗ್ರ್ಯಾಂಡ್ ಇದೆ, ಫ್ಯಾಕ್ಟ್ರಿಲಿ ಆಗುವಂತದ್ದು. ಹಾಗಾಗಿ ಕಸ್ಟಮರ್ಸ್ ಗೆ ಯಾಕಂದ್ರೆ ಕಮ್ಮಿಗೆ ಕೊಡ್ಬೇಕು ಅಂತ ಹೇಳುವಂತದ್ದು ಅದೇ ಬ್ರ್ಯಾಂಡ್ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಯಾವ್ದೋ ಒಂದು ಬ್ರ್ಯಾಂಡ್ ಅಲ್ಲಿ ಮಾಡಿ ಕೊಡುವಂತಿದೆ. ಅಂದ್ರೆ ಎಗೈನ್ ಬರುವಂತದ್ದು ಕ್ವಾಲಿಟಿ ಆಫ್ ದ ಮೆಟೀರಿಯಲ್, ಕ್ವಾಲಿಟಿ ಒಳ್ಳೆದಾದಾಗೆ ಪ್ರೈಸಿಂಗ್ ಜಾಸ್ತಿ ಕೊಡೋದು. ಸರ್, ಸ್ವಿಚಸ್ ಕಲೆಕ್ಷನ್ ನೋಡೋದಾದ್ರೆ ನಮಗೆ ಇಂಟರ್ನೆಟ್, ಯೂಟ್ಯೂಬ್, ಗೂಗಲ್ ತುಂಬಾ ಅಂದ್ರೆ ಗೈಡ್ ಮಾಡ್ತದೆ, ಈ ರೀತಿ ಕಮ್ಮಿ ಪ್ರೈಸ್ ಗೆ ಇಂಥ ಸ್ವಿಚಸ್ ಸಿಗ್ತದೆ ಅಂತ ಹೇಳಿ. ಎಷ್ಟೋ ಜನ ಆನ್ಲೈನ್ ಅಲ್ಲಿ ನೋಡಿ ಓಕೆ ಇದು ತುಂಬಾ ಕಮ್ಮಿಗುಂಟು ಅಂತ ಹೇಳಿ ಅದನ್ನು ಪರ್ಚೇಸ್ ಮಾಡುವಂತದ್ದು ಇರ್ತದೆ, ಅಥವಾ ಸೆಲೆಕ್ಷನ್ ಮಾಡ್ಲಿಕ್ಕೆ ಅವರಿಗೆ ಚಾಯ್ಸ್ ಕರೆಕ್ಟ್ ಆಗಿ ಸಿಗುದಿಲ್ಲ. ಸೊ ಯಾವೆಲ್ಲ ರೀತಿಯ ಸ್ವಿಚಸ್ ಕಲೆಕ್ಷನ್ ಇಲ್ಲಿದೆ ಮತ್ತೆ ಅದನ್ನು ಜನರಿಗೆ ಯಾವ ರೀತಿಯಾಗಿ ನೀವು ಗೈಡ್ ಮಾಡ್ತೀರಿ? ಓಕೆ, ಸ್ವಿಚಸ್ ನೋಡಿ ಅದು ತುಂಬಾ ಇದೆ, ಅದು ನಾವು ಹೇಳಿದೇವಲ್ಲ, ಹೌದು. ಅದರ ಡೀಪ್ ನಾಲೆಜ್ ತಗೊಳ್ಬೇಕಾದ್ರೆ ಸುಮಾರು ಸಮಯ ಆಗುತ್ತೆ. ನಾನು ಕೂಡ ಕಲ್ತೆ ಇದಾಗುವಂತದ್ದು. ಈಗ ನೀವು ಇಲ್ಲಿ ಲೆಗ್ರ್ಯಾಂಡ್ ಸ್ವಿಚಸ್ ಗಳನ್ನ ನೋಡ್ತಾ ಇರ್ಬೋದು. ಸೊ ಇದು ಚೆನ್ನಾಗಿದೆ, ಒಂದು ಬ್ರ್ಯಾಂಡ್ ಇದು. ಸೊ ಆತರ ಬೇರೆ ಬೇರೆ ಬ್ರ್ಯಾಂಡ್ ಇದೆ, ಲಿಶಾ ಇದೆ, ಹ್ಯಾವೆಲ್ಸ್ ಇದೆ, ಬೇರೆ ಬೇರೆ ಬ್ರ್ಯಾಂಡ್ಗಳಿದೆ, ಫಿಲಿಪ್ಸ್ ಇದೆ. ಸೊ ಸ್ವಿಚಸ್, ಸೊ ಪುತ್ತೂರಲ್ಲಿ ಮಾರ್ಕೆಟ್ ಅಲ್ಲಿ ಒಂಥರ ಒಂದು ಸ್ವಿಚಸ್ ಗಳನ್ನ ರೆಫರ್ ಮಾಡ್ತಾ ಇರ್ತಾರೆ. ಅದೇ ನೀವು ಬೆಳ್ತಂಗಡಿ ಸೈಡ್ ಒಂದು ಸರ ಸ್ವಿಚಸ್ ಗಳು ಬೇರೆ, ಆಂಕರ್ ಇರ್ಬೋದು ಬೇರೆ. ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ, ಅದು ನಿಮಗೆ ಅವರ ಮಾರ್ಕೆಟ್ ಹೇಗೆ ಶೇರಿಂಗ್ ಇದೆ ಆ ತರ ಅದು ಹೋಗ್ತಾ ಇರ್ತದೆ. ₹8 ಸ್ವಿಚಸ್ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಕೇಳಿದ್ದೇನೆ ಹೇಳಿ ಕ್ವಶನ್ ಅಲ್ಲೇ ಸ್ವಿಚಸ್ ಅಂತ ಕೇಳಿರುವಂತದ್ದು. ಅದಕ್ಕೆ ಪ್ಲೇಟ್ ಇದೆ, ಬೇರೆ ಬೇರೆ ಇದೆ. ಇದು ನಿಮ್ಗೆ ನೋಡಿ ಒಂದೇ ತರದ ಪ್ಲೇಟ್ ಕಾಣ್ತಾ ಉಂಟು. ನಾನೀಗ ಅದನ್ನು ತೋರಿಸ್ತೇನೆ, ಆ ಪ್ಲೇಟ್ಸ್ ಅನ್ನ. ಬೇರೆ ಬೇರೆ ಪ್ಲೇಟ್ ಗಳು ಬರ್ತದೆ. ಸೊ ನಿಮ್ ಪ್ಲೇಟ್ ವ್ಯತ್ಯಾಸ ಆದಾಗ ಪ್ಲೇಟಿನ ಪ್ರೈಸ್ ಬೇರೆ, ಸ್ವಿಚ್ಚಿನ ಪ್ರೈಸ್ ಬೇರೆ, ಸಾಕೆಟ್ ಸೈಜ್ ಬೇರೆ, ಫ್ಯಾನ್ ಯಾವ್ದು ಫ್ಯಾನ್ ರೆಗ್ಯುಲೇಟರ್ ನ ಪ್ರೈಸ್ ಬೇರೆ. ಸೊ ನಿಮಗೆ 16 amps ಇದು ಸ್ವಿಚಸ್ ಬಂದ್ರೆ ಅದರ ಪ್ರೈಸ್ ಬೇರೆ. ಸೊ ವ್ಯತ್ಯಾಸಗಳು ತುಂಬಾ ಇರ್ತದೆ. ಸೊ ₹8 ಅಂತ ಹೇಳುವಂತದ್ದು ಒಂದು ಸ್ವಿಚ್ಗೆ ಮಾತ್ರ. ನಾವು ₹8 ಅಂತ ಹೇಳಿ ಗ್ರಹಿಸಿ ನಾವು ಅಲ್ಲಿ ಹೋದ್ರೆ ಎಲ್ಲ ಆಗುವಾಗ ಮತ್ತೆ ಅದು ಹಾಗೆ ನಿಲ್ತದೆ. ಯಾಕಂದ್ರೆ ಅದು ಇಟ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಗೇನ್. ಸೊ ಇದರ ಕ್ವಾಲಿಟಿ ಯಾವ ಮೇಲೆ ಬಿಲ್ಡ್ ಆಗಿದೆ ಅದರ ಮೇಲೆ ಇರ್ತದೆ. ಸ್ವಿಚಸ್ ನ ಕಂಪನಿಗಳು ನೀವು ನೋಡ್ತಾ ಇದ್ರೆ ಎನ್ ನಂಬರ್ಸ್. ಕೆಲವೊಂದು ಸ್ವಿಚಸ್ ನಾನು 3 ವರ್ಷದ ಹಿಂದೆ ನೋಡಿದ್ದೇನೆ, ಆ ಸ್ವಿಚಸ್ ಈಗ ಕಾಣ್ತಾ ಇಲ್ಲ. ಡಿಸೈನ್ಗಳು ಹಾಗೆ, ನೀವು ಡಿಸೈನ್ ಅಲ್ಲಿ ಸೆಲೆಕ್ಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಮತ್ತೆ ಅದು 3 ವರ್ಷದಲ್ಲಿ ಆ ಡಿಸೈನ್ ಸಿಗ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಬಹಳಷ್ಟು ಜಾಗ್ರತೆ ಮಾಡ್ಬೇಕಂದ್ರೆ ಸ್ವಿಚ್ ಸೆಲೆಕ್ಷನ್ ಮಾಡುವಾಗ ಒಳ್ಳೆದನ್ನೇ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು, ಪ್ರತಿಯೊಂದನ್ನು ಕೂಡ ಕೇಳಿಕೊಳ್ಬೇಕು. ಅಲ್ಲಿ ಸ್ವಿಚ್ ಕೇಳಬೇಕು, ಪ್ಲೇಟ್ ಕೇಳಬೇಕು, ಎಲ್ಲವನ್ನು ಕೇಳಿಕೊಂಡು ನಿಮಗೆ ಏನೆಲ್ಲ ರಿಕ್ವೈರ್ಮೆಂಟ್ ಉಂಟು ಅದರ ಮೇಲೆ ಡಿಸೈಡ್ ಆಗುವಂತದ್ದು. ಸೊ ಆನ್ಲೈನ್ ಅಲ್ಲಿ ಅದು ಯೂಟ್ಯೂಬ್ ಅಲ್ಲೆಲ್ಲ ಬಂದು ಬೊಬ್ಬೆ ಹೊಡಿತಾ ಇರ್ತಾರೆ, ಹಾಗೆ ಅಂತ ಹೇಳಿ ಹೇಳಿಕೊಂಡು ಅದು ಖುಷಿ ಆಗ್ತದೆ ನೋಡಿ, ಕಡಿಮೆ ಸಿಗ್ತದೆ ಅಂತ ಹೇಳಿ ಒಂದು ಫುಲ್ ಮಾಡುದಷ್ಟೇ. ಅಂದ್ರೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ಅಂತ, ಅದು ಎಲ್ಲರೂ ಸಹಜ. ಅದು ಅದಕ್ಕೇನು ನಮ್ಮದು ಕಮೆಂಟ್ಸ್ ಇಲ್ಲ. ಬಟ್ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ, ಈ ತರ ಹೀಗೆ ಇದೆ ಅಂತ, ಪ್ಲೇಟ್ ವೈಸ್ ಅದು ಬೇರೆ ಬೇರೆ ಬರ್ತದೆ ಅಂತ. ಹಾಗೆ ಅದು ಕೂಡ ನಾಲೆಜ್ ತಕೊಂಡು ಹೋದಾಗೆ ನಮಗೆ ಅದರ ಬಗ್ಗೆ ಇರುವಂತದ್ದು. ಅದೇ ನೀವು ಪೈಪ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ ಆರಂಭ ಆಗುವಂತ ಪೈಪಿನ ಥಿಕ್ನೆಸ್ ಇರ್ಬೋದು, ಅದು 1 ಇಂಚು ದಪ್ಪ, ಅರ್ಧ ಇಂಚು ಅಂತ ಹೇಳಿಕೊಂಡೆಲ್ಲ ಹೇಳ್ತಾರೆ ಪೈಪ್. ಅಲ್ಲಿ ಕೂಡ ಹಾಗೆ ಅದರ ದಪ್ಪಗಳ ವ್ಯತ್ಯಾಸ ಆದ್ರೆ ಸೈಜ್ ಚೇಂಜ್ ಆಗುತ್ತೆ. ಸೊ ಆ ತರ ಎಲ್ಲ ಇದೆ. ಜಂಕ್ಷನ್ ಬಾಕ್ಸ್ ಅದು ಸ್ವಿಚ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳಿದ್ರೆ, ಅಂದ್ರೆ ಸ್ವಿಚ್ ಒಂದೇ ಮ್ಯಾಟರ್ ಆಗುದಿಲ್ಲ, ಅದ್ರ ಸುತ್ತಮುತ್ತ ಇರೋದೆಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ. ಸೊ ಯಾವ್ದ್ರದೆಲ್ಲ ಮ್ಯಾಟರ್ ಆಗ್ತದೆ ಒಂದು ಸ್ವಿಚ್ ಅನ್ನು ಸೆಲೆಕ್ಟ್ ಮಾಡುವ ಟೈಮಲ್ಲಿ? ಕ್ವಾಲಿಟಿ, ಅಫ್ಕೋರ್ಸ್ ಕ್ವಾಲಿಟಿ ನಾವು ನೋಡ್ಲೇಬೇಕು. ಆದ್ರೆ ನಾವು ಸ್ವಿಚ್ ಮತ್ತೆ ಪ್ಯಾನಲ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ಕುತ್ಕೊಳಿಸುವಂತ ಬೋರ್ಡ್ಗಳು ನಿಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನೋಡಿ ನೀವು ಆಗ ನಾನು ಹೇಳಿದೆ ವ್ಯತ್ಯಾಸಗಳು ಬರ್ಬೋದು ಅಂತ. ಇದರಲ್ಲಿ ಸಾಕೆಟ್ ಕುತ್ಕೊಳಿಸ್ತಾರೆ, ಬೇರೆ ಬೇರೆ ವಿಷಯಗಳು. ನಾವೀಗ ಮಾಡ್ಯುಲರ್ ಅಂತ ಹೇಳ್ತೇವೆ, 1 ಮಾಡ್ಯುಲರ್, 2 ಮಾಡ್ಯುಲರ್, 3 ಮಾಡ್ಯುಲರ್ ಅಂತ ಹೇಳಿ ಹೇಳಿಕೊಂಡು ಹೋಗ್ತದೆ, 8 ಮಾಡ್ಯುಲರ್ ಅಂತ ಹೇಳಿ ಹೇಳಿಕೊಂಡು. ಸೊ ಇದರಲ್ಲಿ ನಿಮಗೆ ಪ್ರೈಸ್ಗಳು ವ್ಯತ್ಯಾಸ ಆಗ್ಬೋದು. ಅದೇ ನಿಮಗೆ ನೋಡಿ ಥಿಕ್ನೆಸ್ ಆಫ್ ದ ಪೈಪ್, ಆಗ ನಾನು ಹೇಳಿದೆ ವ್ಯತ್ಯಾಸಗಳು ಬರ್ಬೋದು, ದಪ್ಪ ಹೆಚ್ಚು ಕಮ್ಮಿ ಆದ ವ್ಯತ್ಯಾಸಗಳು. ಹೌದು, ಅದು ಗೊತ್ತಾಗೋದಿಲ್ಲ. ಹಾಗೆಂತ ಹೇಳಿ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಹೇಳಿ, ಬಟ್ ಆ ದಪ್ಪದ ಇದು ಅನುಭವಿ ಇವರಿದ್ರೆ ಖಂಡಿತವಾಗಿಯೂ ಕೂಡ ಅವ್ರು ಗೈಡ್ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಳಿಗೆಯಲ್ಲಿ ಯಾವೆಲ್ಲ ರೀತಿಯ ವೆರೈಟಿ ಪ್ರಾಡಕ್ಟ್ಸ್ ಗಳು ಲಭ್ಯವಿದೆ ಎಂದು. ಆದ್ರೆ ಈ ಆಫರ್ಗಳು ಇರೋದು ಜನವರಿ 15ರವರೆಗೆ ಮಾತ್ರ. ಹಾಗಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ನಿಂದ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು, ಎಲೆಕ್ಟ್ರಿಕ್ಸ್ ಉಪಕರಣಗಳನ್ನ ಖರೀದಿಸಲು ಇಂದೇ ಭೇಟಿ ನೀಡಿ ಪುತ್ತೂರಿನ ಬಂಟರ ಭವನ ಸಮೀಪದಲ್ಲಿರುವ ಪಶುಪತಿ ಲೈಟ್ಸ್, ಫ್ಯಾನ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಶಾಪ್ಗೆ.